ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಚಿಕ್ಕವರಿದ್ದಾಗ ಬಂಗಾರ ಮಾಡಿಸುವುದು ಅಂದರೆ ಚಿನ್ನದ ಆಭರಣಗಳನ್ನು ಮಾಡಿಸುವುದು ಅಂತ ಹೇಳಿದರೆ ಸಾಂಪ್ರದಾಯಿಕವಾಗಿ ಒಂದೊಂದು ಮನೆಯಲ್ಲಿ ಕುತ್ಕೊಂಡು ಅಥವಾ ಒಂದು ಕೋಣೆಯಲ್ಲಿ ಕುತ್ಕೊಂಡು ಬಹಳ ಮುಂಡ ಅಥವಾ ಬನ್ನೆಯಲ್ಲಿ ಕುತ್ಕೊಂಡು ಒಂದು ಚಿಕ್ಕ ಕೋಣೆಯಲ್ಲಿ ಬಹಳ ಸೂಕ್ಷ್ಮವಾಗಿ ಆ ಒಂದು ದೀಪದ ಕೆಳಗೆ ಚಿನ್ನದ ಆಭರಣಗಳನ್ನು ಮಾಡುವಂಥ ಒಂದು ಕಲ್ಪನೆ ಇತ್ತು. ಈಗಲೂ ಇದೆ, ಆದರೆ ಅದು ಕಳೆದ 10-12 ವರ್ಷಗಳಲ್ಲಿ ಬಹುತೇಕ ಒಂದು ಅಳಿವಿನ ಅಂಚಿಗೆ ಬಂದು ಮುಟ್ಟಿದೆಯೇನೋ ಎನ್ನುವಂಥ ಭಾವನೆ ವ್ಯಕ್ತ ಆಗ್ತಾ ಇದೆ. ಅದಕ್ಕೆ ಕಾರಣ ರಸ್ತೆಗೊಂದರಂತೆ ಬೆಳೆಯುತ್ತಿರುವಂತಹ ಒಂದು ಬೃಹತ್ ಚಿನ್ನದ ಅಂಗಡಿಗಳು. ನಾವು ಕಳೆದ ಒಂದು ವರ್ಷದ ಮೊದಲು 2 ವರ್ಷದ ಮೊದಲು ಗಮನಿಸುವಾಗ ಚಿನ್ನದ ಅಥವಾ ಬೆಳ್ಳಿಯ ಕುಶಲ ಕರ್ಮಿಗಳು ಕೆಲಸ ಇಲ್ಲದೆ ಸಾಲಾಗಿಲ ಮಾಡಿಕೊಂಡು ಆತ್ಮಹತ್ಯೆ ಮಾಡಿದಂಥ ಪ್ರಕರಣಗಳು ಕೂಡ ಗಮನಿಸಿದ್ದೇವೆ. ಆ ಬಗ್ಗೆ ಇಲ್ಲಿ ಚರ್ಚೆ ಕೂಡ ಮಾಡಿದ್ದೇವೆ. ಹಾಗಾದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದು 15,000 ಚಿನ್ನ ಬೆಳ್ಳಿಯ ಕುಶಲ ಕರ್ಮಿಗಳಿದ್ದಾರೆ. ಸಾಂಪ್ರದಾಯಿಕವಾಗಿ ಆಭರಣವನ್ನು ತಯಾರಿಸುವವರಿದ್ದಾರೆ. ಅವರ ಕುಟುಂಬವನ್ನೆಲ್ಲ ನೋಡಿದರೆ ಸುಮಾರು 50,000 ಮಂದಿ, ಕನಿಷ್ಠ 50,000 ಮಂದಿ ನಮ್ಮ ಜಿಲ್ಲೆಯಲ್ಲೇ ಇದ್ದಾರೆ. ಆದರೆ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ ಬಹುತೇಕ ಯುವ ಜನರು ಏನು ಆ ಉದ್ಯಮದಲ್ಲಿದ್ದವರು ಅಥವಾ ಆ ಕ್ಷೇತ್ರದಲ್ಲಿ ಇರುವವರು ಬಹುತೇಕ ಅದರಿಂದ ವಿಮುಖರಾಗ್ತಾ ಇದೆಯೇನೋ ಎನ್ನುವಂಥ ಒಂದು ಭಾವನೆ ಕೂಡ ಆಗ್ತಾ ಇದೆ. ಮುಂಚೆ ಒಂದು ಕುಟುಂಬದಲ್ಲಿ ತಂದೆಯಿಂದ 3-4 ಮಕ್ಕಳಿದ್ರೆ ಅವರೆಲ್ಲರೂ ಕೂಡ ಅದನ್ನೇ ಅವಲಂಬಿಸ್ತಾ ಇದ್ರು, ಅದನ್ನೇ ಮಾಡ್ತಾ ಇದ್ರು ಮತ್ತು ಅದರಲ್ಲೇ ಜೀವನವನ್ನು ಕಾಣ್ತಾ ಇದ್ರು. ಆದರೆ ಈಗ ಆ 3-4 ಮಕ್ಕಳಲ್ಲಿ ಒಬ್ಬರು ಕನಿಷ್ಠ ತಂದೆಯ ಅಥವಾ ವಂಶದ ಕುಲಕಸುಬನ್ನು ಮುಂದುವರಿಸಿಕೊಂಡು ಹೋದರೆ ಅದೇ ದೊಡ್ಡದು ಎನ್ನುವಂಥ ಭಾವನೆ ಇದೆ. ಹಾಗಾದರೆ ವಿಚಾರ ಏನು? ಇದಕ್ಕೆಲ್ಲ ಸರ್ಕಾರ ಮಾಡಬಹುದಾಗಿರುವಂಥ ಕರ್ತವ್ಯಗಳು ಏನು? ಇದಕ್ಕಾಗಿ ಒಂದು ನಿಗಮ ಮಂಡಳಿ ಸ್ಥಾಪಿಸುವಂಥ ಕೂಗು ಎದ್ದಿರುವಂಥ ಈ ನಡುವೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಇಬ್ಬರು ಗಣ್ಯರಿದ್ದಾರೆ. ಒಬ್ಬರು ಶ್ರೀಯುತ KL ಹರೀಶ್ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಚಿನ್ನದ ಕೆಲಸಗಾರ ಸಂಘದ ಅಧ್ಯಕ್ಷರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ಅರುಣ್ G ಶೇಟ್ ಅವರು, ಸಾಂಪ್ರದಾಯಿಕ ಚಿನ್ನದ ಕೆಲಸಗಾರರ ಪ್ರಮುಖರು, ಅವರಿಗೆ ಕೂಡ ಪ್ರೀತಿಯ ಸ್ವಾಗತ. ಓಕೆ, ಹಾಗಾದರೆ ಮೊದಲಿಗೆ ಹರೀಶ್ ಅವರೇ, ನಿಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೀವು ಯಾರಿಗಾದ್ರೂ ಒಂದು ಕುಟುಂಬದಲ್ಲಿ ಅವರ ಹಿರಿಯರು ಇದನ್ನು ಮಾಡಿಕೊಂಡು ಬರ್ತಾ ಇದ್ದಾರಂತಾದರೆ ಅವರ ಕುಟುಂಬದಲ್ಲಿ ಯಾರಾದ್ರೂ ಕಡಿಮೆ, ಈಗ ಅಂದರೆ 3-4 ದಿನಗಳಲ್ಲಿ ಒಬ್ಬರು ಮಾಡ್ತಾ ಇದ್ರೆ ನೀವೇನಾದ್ರು ಹೇಳಲಿಕ್ಕೆ ಹೋದ್ರೆ ಅವರ ರಿಯಾಕ್ಷನ್ ಹೇಗಿರ್ತದೆ ಪ್ರಾರಂಭದಲ್ಲಿ? ಒಂದು ರೀತಿ ಬಹಳ ಒಂದು ಬೇಸರದ ಒಂದು ರಿಯಾಕ್ಷನ್ ಅವರಿಂದ ಬರ್ತದೆ. ನಾವು ಮಾಡುದಿಲ್ಲ ಅಂತ ಹೇಳಿಬಿಡ್ತಾರೆ, ಅಂದ್ರೆ ಮಕ್ಕಳೇ ರೆಡಿ ಓಪನ್ ಆಗಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಆ ಒಂದು ದಾರಿ ನಡ್ಕೊಂಡು ಬಂದ ದಾರಿ ಮತ್ತೆ ಆ ವೃತ್ತಿ ಜೀವನದಲ್ಲಿ ಅವರೊಂದು ಅನುಭವಿಸಿದ ನೋವುಗಳು ಅದೇನು ನಮ್ಮ ಇನ್ನು ನೆಕ್ಸ್ಟ್ ಜನರೇಷನ್ಗೆ ಬೇಡ ಎನ್ನುವ ಒಂದು ಸ್ಥಿತಿಯಲ್ಲಿ ಇದ್ದಾರೆ. ಆ ರೀತಿಯ ಒಂದು ಪರಿಕಲ್ಪನೆ ಅವರಲ್ಲಿ ಈಗ ಮೂಡಿ ಬಂದಿದೆ. ಯಾಕಂತ ಹೇಳಿದರೆ ಸಾಂಪ್ರದಾಯಿಕವಾಗಿ ಈಗ ಚಿನ್ನ ಬೆಳ್ಳಿ ಕೆಲಸಗಾರರು ಬಹಳ ಹಿಂದಿನ ಕಾಲದಿಂದಲೂ ಅನುವಂಶೀಯವಾಗಿ ಸಾಂಪ್ರದಾಯಿಕವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಈಗಿನ ಒಂದು ವಸ್ತುಸ್ಥಿತಿ ಸ್ವಲ್ಪ ಭಿನ್ನವಾಗಿದೆ. ಅದಕ್ಕೆ ಕಾರಣಗಳು ಹಲವಾರು ಇದೆ. ಅರುಣ್ ಶೆಟ್ ಅವರೇ, ನೀವು ಯುವಕರು, ನೀವು ಈ ಕ್ಷೇತ್ರಕ್ಕೆ ಕಾಲಿಡಬೇಕು ಅಂತ ಬಂದಾಗ ಪರಿಸ್ಥಿತಿ ಕಠಿಣ ಆಗಿತ್ತು ಅಂತ ನಮಗೆಲ್ಲ ಅನ್ಕೊಂಡಿದ್ದೇವೆ. ಸೊ ಆದರೂ ನೀವು ಬಂದಿದ್ದೀರಿ ಗಟ್ಟಿ ಮನಸ್ಸು ಮಾಡಿಕೊಂಡು, ಹೇಗೆ ಸಾಧ್ಯ ಆಯಿತು? ನಮ್ಮದು ಈ ಚಿನ್ನದ ಕೆಲಸ ಅನ್ನುವಂಥದ್ದು ಏನಿದೆ ಅದು ತಲತಲಾಂತರಗಳಿಂದ ಸುಮಾರು 1000 ವರ್ಷಗಳಿಂದ ಬಂದಿರತಕ್ಕಂಥದ್ದು. ಇವತ್ತೇನೋ 50-100 ವರ್ಷಗಳಿಂದ ಪ್ರಾರಂಭವಾಗಿರುವಂಥದ್ದಲ್ಲ. ಹಾಗೆ ಚಿನ್ನದ ಕೆಲಸ ಮಾಡುವಂತಹ ಒಂದು ಸಮುದಾಯಗಳು ಅಂತ ಹೇಳಿದರೆ ಒಂದು 7-8 ಸಮುದಾಯಗಳು ಈ ರಾಜ್ಯಾದ್ಯಂತ ಕಾಣಬಹುದು. ಹಾಗೆ ಚಿನ್ನದ ಕೆಲಸವನ್ನು ಒಂದು ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ಅವನಿಗೇನೋ ಯಾವುದೇ ಅಕಾಡೆಮಿಕ್ನಾಗಿರ್ತಕ್ಕಂಥ ಸಿಸ್ಟಮ್ಸ್ಗಳು ಏನೂ ಇಲ್ಲ ಅಲ್ಲಿ. ಅವನು ಯಾವುದಾದ್ರೂ ಒಬ್ಬ ಗುರು ಅಥವಾ ಆಚಾರ್ಯ ಅವನ ಕೈ ಕೆಳಗೆ ಒಂದು 5 ವರ್ಷಗಳ ಕಾಲ ಕೆಲಸ ಮಾಡಬೇಕಾಗುತ್ತೆ. ಅಲ್ಲಿ ಅವನು ಕಲಿಬೇಕಾಗುತ್ತೆ. ನಾಳೆ ಯಾವನೋ ಒಬ್ಬ ಬಂದು ನಾಳೆ ಚಿನ್ನದ ಕೆಲಸ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದರೆ ಆಗೋದಿಲ್ಲ. ಅದಕ್ಕೊಂದಷ್ಟು ಕಲೆ ಇದೆ, ಒಂದು ಆರ್ಟ್ ಇದೆ. ಆ ಆರ್ಟಿಸಮನ್ನು ಅವನು ಒಬ್ಬ ಗುರು ಹತ್ರ ನೇರವಾಗಿ ಕುಳಿತುಕೊಂಡು ಕಲಿಬೇಕಾಗುತ್ತೆ. ಆ ಕಲಿಕೆಯ ಆ ಯಾವುದು ಒಂದು ದಾರಿ ಇದೆ ಅದು ಸ್ವಲ್ಪ ಕಷ್ಟವಾಗಿರುತ್ತೆ. ನಮ್ಮ ಅಕಾಡೆಮಿಕ್ನ ಹಾಗೆ ಸಿಸ್ಟಮ್ನ ಹಾಗೆ ನಾವು ಯಾವುದೋ ಕಾಲೇಜಿಗೆ ಹೋಗೋ ಅಥವಾ ಅಲ್ಲಿ ಥಿಯರಿ ಪ್ರಾಕ್ಟಿಕಲನ್ನು ಮಾಡಿಕೊಂಡು ಆ ರೀತಿ ಕಲಿಯುವಂಥ ಸಿಸ್ಟಮ್ ಇನ್ನೂವರೆಗೂ ಇಲ್ಲ.
ಹಾಗೆ ಹಿರಿಯರಿಂದಲೇ ಬೆವರು ಸುರಿಸಿಯೇ ಹೌದು, ಬೆವರು ಸುರಿ ಕಲಿಬೇಕು. ಎಸ್, ನಾನು ಒನ್ ಬೈ ಒನ್ ಬರ್ತೇನೆ. ಕೆಲಸ ಕಡಿಮೆ ಆಗಿದೆ ಎನ್ನುವಂಥದ್ದು ಇದಕ್ಕೆ ಮುಖ್ಯ ಕಾರಣ. ಏನು ತುಂಬ ಅಲ್ಲಿ ಏನು ಡಿಮಾಂಡ್ ಇದ್ದಾಗ ಆಟೋಮೆಟಿಕ್ ಆಗಿ ಸಪ್ಲೈ ಕೂಡ ಇರುತ್ತೆ. ಅದರಲ್ಲಿ ಡಿಮಾಂಡೇ ಇಲ್ಲದಿದ್ದಾಗ ಅದಕ್ಕೆ ಬರುವವರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಕೆಲಸ ಕಡಿಮೆ ಆಗಲಿಕ್ಕೆ ಏನು ಕಾರಣ? ಇಲ್ಲ, ಕೆಲಸ ಕಡಿಮೆ ಆಗಿದೆ ಅನ್ನುವಂಥದ್ದು ನೋಡಿದ್ರೆ ಅದು ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಕೆಲಸ ಇದೆ, ಹೇಗಿದೆ ಗೊತ್ತುಂಟಾ? ಇವಾಗ ದೊಡ್ಡ ದೊಡ್ಡ ಶೋರೂಮ್ಗಳು, ಕಾರ್ಪೊರೇಟ್ ಮಟ್ಟದ ಶೋರೂಮ್ಗಳು, ಅದರ ಜಾಹೀರಾತುಗಳನ್ನು ನೋಡಿರಬಹುದು ನೀವು. ನಮ್ಮ ಈ ಗೋಲ್ಡಿನ ಇಂಡೆಕ್ಸ್ ನೋಡಿದ್ರು ಕೂಡ ಭಾರತದಲ್ಲಿ ಗೋಲ್ಡನ್ನು ಪರ್ಚೇಸ್ ಮಾಡುವಂತಹ ಆ ಪ್ರಮಾಣ ಇದೆ, ಅದು ಹಿಂದಿಗಿಂತಲೂ ಜಾಸ್ತಿ ಆಗಿದೆ. ಅಥವಾ ಆಭರಣಗಳನ್ನು ಪರ್ಚೇಸ್ ಮಾಡುವಂಥದ್ದು ಹಿಂದಿನಿಗಿಂತಲೂ ಜಾಸ್ತಿ ಆಗಿದೆ. ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಕೆಲಸದ ಪ್ರಮಾಣ ಏನು ಕಡಿಮೆ ಆಗಲಿಲ್ಲ. ಆದರೆ ಅದರಲ್ಲಿ ಒಂದು ಸಣ್ಣ ಮಾರ್ಪಾಡು. ಉದಾಹರಣೆಗೆ ಈ ಮಂಗಳೂರು ಕ್ಷೇತ್ರದಲ್ಲಿ ಎಷ್ಟು ಜನ ಚಿನ್ನವನ್ನು ಖರೀದಿ ಮಾಡ್ತಾರೆ? ಆ ಚಿನ್ನವನ್ನು ಯಾರು ಮಾಡ್ತಿದ್ರು? ಇಲ್ಲಿನ ಲೋಕಲ್ ಸ್ಥಳೀಯವಾಗಿರತಕ್ಕಂತಹ ಚಿನ್ನದ ಕೆಲಸಗಾರರೇ ಅದನ್ನು ಮಾಡ್ತಾ ಇದ್ರು. ಆದರೆ ಇವಾಗ ಏನಾಗಿದೆ, ಯಾವುದೊಂದು ದೊಡ್ಡ ಶೋರೂಮ್ಗಳಿಗೆ ಹೋಗಿ ಅಲ್ಲಿ ರೆಡಿಮೇಡ್ ಆಭರಣವನ್ನು ಪರ್ಚೇಸ್ ಮಾಡ್ತಾರೆ. ಆದರೆ ಆ ಆಭರಣಗಳು ಭಾರತದ ಅಥವಾ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಅದು ತಯಾರಾಗಿ ನಮ್ಮಲ್ಲಿ ಬರುತ್ತೆ. ಆವಾಗ ಏನಾಯಿತು, ಅಲ್ಲಿ ಯಾರು ಸ್ಥಳೀಯವಾಗಿ ಯಾರು ಕೆಲಸ ಮಾಡ್ತಿದ್ದಾರೋ ಅವನಿಗೆ ಅಲ್ಲಿ ಕೆಲಸ ಕಮ್ಮಿ ಆಯಿತು. ಈ ರೀತಿಯಾಗಿ ಯಾರು ಸಾಂಪ್ರದಾಯಿಕವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೋ ಅವರಿಗೆ ಈ ರೀತಿಯಾಗಿ ಚಿನ್ನದ ಕೆಲಸ ಕಡಿಮೆ ಆಗಿದೆ ಅಂತ ಹೇಳ್ಬೋದು ನಾವು. ಓಕೆ, ಎಸ್. ಹಾಗಿದ್ರೆ ಹರೀಶ್ ಅವರೇ, ನಿಮ್ಮ ಪ್ರಕಾರ ಇದನ್ನು ಸರಿ ಮಾಡಬೇಕು ಅಂತಾದರೆ ನೀವು ಕೂಡ ಕಾಂಪಿಟೇಷನ್ ಇಳಿಬೇಕು ಅಂತ ಅನಿಸ್ತಾ? ಹೇಗೆ ಕಾಂಪಿಟೇಷನ್ ನಿಮ್ಮ ಪ್ರಕಾರ ಸಾಧ್ಯ ಉಂಟು ಅಂತ ಅನಿಸ್ತದೆ? ಸ್ವಲ್ಪ ನಮ್ಮ ಶ್ರಮ ನಾವು ಜಾಸ್ತಿ ಇದಕ್ಕೆ ಹಾಕಬೇಕಾಗ್ತದೆ. ಮತ್ತು ಸರ್ಕಾರದಿಂದ ಏನು ಈಗ ನಾವು ಪ್ರತ್ಯೇಕ ಒಂದು ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ನಿಗಮ ಮಂಡಳಿ ರಚನೆ ಆಗುವ ಉದ್ದೇಶ ಏನು ಅಂತ ಹೇಳಿದರೆ, ಈಗಿನ ಒಂದು ಪ್ರೆಸೆಂಟ್ ಏನು ಈ ಜ್ಯುವೆಲರಿ ಶೋರೂಮ್ಗಳ ಭರಾಟೆ ಏನು ಏನು ಇದೆ, ಅದಕ್ಕೆ ನಾವು ನೇರ ಪೈಪೋಟಿ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ನಮಗೆ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್, ಉಪಕರಣಗಳು, ಮಿಷಿನರೀಸ್, ಯಂತ್ರ, ಇದಕ್ಕೆಲ್ಲ ನಾವು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಬಂಡವಾಳ ಹೂಡಬೇಕಾಗ್ತದೆ. ಈಗಿರುವ ಸ್ಥಿತಿಯಲ್ಲಿ ಅಷ್ಟು ದೊಡ್ಡ ಬಂಡವಾಳ ಹೂಡುವುದು ಸ್ವಲ್ಪ ತುಂಬ ಕಷ್ಟಕರವೇ. ಹೌದು, ಈಗಿರತಕ್ಕಂತಹ ಯಾರು ಕೆಲಸಗಾರರಿದ್ದಾರೆ ಅಥವಾ ಕುಶಲಕರ್ಮಿಗಳಿದ್ದಾರೆ ಅವರಿಗೆ ಆ ರೀತಿಯ ದೊಡ್ಡದಾಗಿರ್ತಕ್ಕಂಥ ಬಂಡವಾಳ, ಒಂದು ಉದಾಹರಣೆಗೆ ಒಂದು ಹೇಳಿಬಿಡ್ತೀನಿ. ಯಾವುದಾದ್ರೂ ಒಂದು ಯಂತ್ರೋಪಕರಣ, ಒಂದು ಲೇಟೆಸ್ಟ್ ಟೆಕ್ನಾಲಜಿ ಏನಾದರೂ ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತ ಹೇಳಿದರೆ ಅದರ ರೇಟ್ಗಳು ಪ್ರಾರಂಭವಾಗುವುದೇ ಲಕ್ಷಗಳಲ್ಲಿ, 10 ಲಕ್ಷ, 50 ಲಕ್ಷ, 1 ಕೋಟಿ ಈ ರೀತಿಯಲ್ಲಿ ಎಲ್ಲ ಇರುತ್ತೆ. ಆದರೆ ಅದನ್ನು ಅಷ್ಟನ್ನು ಹೊಂದಿಸಿ ಅದರಿಂದ ಬಂಡವಾಳವನ್ನು ಹೂಡಿ ಅದರಿಂದ ಲಾಭ ತೆಗೆದು ಅವನ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ಕಲ್ಪನೆಗೆ ನಿಲುಕದ್ದು. ಅದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ನಮ್ಮ ಚಿನ್ನ ಕೆಲಸಗಾರರ ಪರವಾಗಿ ಒಂದು ಕೂಗು ಬರ್ತಾ ಇರೋದು ಏನು ಅಂತ ಹೇಳಿದರೆ, ನಮಗೊಂದು ನಿಗಮ ಮಂಡಳಿ ಆಗಬೇಕು. ಆವಾಗ ನಮಗೊಂದು ಬಾಡಿ ಸಿಗುತ್ತೆ. ನಾವು ಒಂದು ಚಿನ್ನದ ಕೆಲಸದವರ ಬಗ್ಗೆನೇ ಆಲೋಚನೆ ಮಾಡುವಂತಹ ಒಂದು ಬಾಡಿ. ಅದು ಏನು ಮಾಡುತ್ತೆ, ಈ ಚಿನ್ನದ ಕೆಲಸಗಾರರ ಸಮಸ್ಯೆ ಏನಿದೆ, ಯಾರಿಗೆ ಯಾವ ಕ್ಷೇತ್ರದಲ್ಲಿ ಯಾವುದರ ಅಗತ್ಯ ಇದೆ ಅದನ್ನಷ್ಟನ್ನು ಅದು ತಿಳಿದುಕೊಂಡು ಸರ್ಕಾರಕ್ಕೆ ಮನವಿ ಕೊಡುವುದರ ಮುಖಾಂತರ, ಅಲ್ಲಿಂದ ಅನುದಾನ ಪಡೆಯುವುದರ ಮುಖಾಂತರ, ಅಥವಾ ಒಂದು PPP ಮಾದರಿಯಲ್ಲಿ ಯಾವ ರೀತಿಯಲ್ಲಿ ಒಂದು ಉದ್ಯಮಗಳು ನಡೆದುಕೊಂಡು ಬರ್ತಾ ಇದೆಯೋ ಸಾರ್ವಜನಿಕರು ಮತ್ತು ಸರ್ಕಾರದ ಪಾರ್ಟ್ನರ್ಶಿಪ್ನಲ್ಲಿ, ಆ ರೀತಿಯ ಜ್ಯುವೆಲರಿ ಪಾರ್ಕ್ಗಳನ್ನು ಮಾಡುವುದರ ಮುಖಾಂತರ ಇದನ್ನು ನಡೆಸಬಹುದು. ವೀಕ್ಷಕರ ಅಭಿಪ್ರಾಯ ಕೂಡ ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ. ಹಲೋ, ನಮಸ್ತೆ. ಹೇಳಿ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತೀವಿ? ನಾವು ಪುರಂದರಾಚಾರ್ಯ ಅಂತ ಕಾರ್ಶಿಕಿಂದ. ಹೇಳಿ ಪುರಂದರ್ ಅವರೇ, ನಿಮ್ಮ ಅಭಿಪ್ರಾಯ? ನಿಮ್ಗೊಂದು ಫಸ್ಟಿಗೆ ನಿಮ್ಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮದು ಚಿನ್ನದ ಕೆಲಸದ ಒಂದು ಕಷ್ಟವನ್ನು ಅರಿತು ನೀವು ಒಂದು ಇದರಲ್ಲಿ ಲೈವ್ ಪ್ರೋಗ್ರಾಮ್ ಅನ್ನು ಕೊಟ್ಟಿದ್ದೀರಿ. ಓಕೆ, ಧನ್ಯವಾದ. ಅದರೊಟ್ಟಿಗೆ ನಮ್ಮ ಸರ್ಕಾರ ಬಂದಿದ್ದಾರೆ. ನಮ್ದು ಈಗ ಚಿನ್ನದ ಕೆಲಸ ಅಂದ್ರೆ ತುಂಬಾ ದುಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ ಏನಾದ್ರೂ ನಿಮ್ಮ ಮೂಲಕ ಸಹಾಯ ಮಾಡ್ಬೇಕಂತ ನಾವು ಈ ಇದರಾಗಿ ಕೇಳಿಕೊಳ್ತಿದ್ದೇವೆ. ಓಕೆ, ಸರಿ, ಧನ್ಯವಾದ. ಅಭಿಪ್ರಾಯಕ್ಕೆ ಧನ್ಯವಾದ, ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಈಗ ಹರೀಶ್ ಅವರ ಪ್ರಶ್ನೆ ಇರುವುದು, ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಂಡಳಿ ಅಂತ ಒಂದು ಇದೆ ನಮ್ಮ ರಾಜ್ಯದಲ್ಲಿ, ಅದಕ್ಕೊಬ್ಬರು MLC ಕೂಡ ಇದ್ದಾರೆ, ನೋಡ್ತಾ ಇದ್ದಾರೆ. ಸೊ ಹಾಗಿರುವಾಗ ಮತ್ತೊಂದು ನಿಗಮವನ್ನು ಸ್ಥಾಪಿಸಲಿಕ್ಕೆ ಅಗತ್ಯ ಉಂಟಾ ಅಂತೇಳಿ ಒಂದು ವೇಳೆ ನೀವು ನಾಡಿದ್ದು ಮನವಿ ಕೊಡಲಿಕ್ಕೆ ಮುಖ್ಯಮಂತ್ರಿಗಳ ಹತ್ರ ಹೋದ್ರೆ ಅವ್ರ ಪ್ರಶ್ನೆ ಕೇಳಿದ್ರು ಅಂತ ನಿಮ್ಮ ಹತ್ರ ಆನ್ಸರ್ ಇದೆಯಾ ಅದಕ್ಕೆ? ಹೌದು, ಯಾಕಂತೇಳಿದರೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಪ್ರತ್ಯೇಕವಾಗಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಂಡಳಿ ಇದೆ.
ಅದು ಪಂಚ ಕಸುಬು ಅಲ್ಲದೆ ಇನ್ನೂ ಒಂದು 32 ಕೆಟಗರಿ ಅದರಲ್ಲಿ ಬರ್ತದೆ. ಸೊ ಅದರಲ್ಲೂ ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಒಂದಿಷ್ಟು ಸವಲತ್ತುಗಳು ಇದೆ. ಆದರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಫಲಾನುಭವಿಗಳು ತುಂಬಾ ಜಾಸ್ತಿ ಇದ್ದಾರೆ. ಕೊಡುವ ಮೊತ್ತ, ಸಾಲದ ಮೊತ್ತ ಅದೇನು 50,000ವ 1 ಲಕ್ಷವ ಏನೋ ಕೊಡ್ತಾರೆ. ಆ 50,000 1 ಲಕ್ಷದಲ್ಲಿ ಈಗಿನ ಒಂದು ವಸ್ತುಸ್ಥಿತಿಯಲ್ಲಿ 1 ಗ್ರಾಮ್ ಚಿನ್ನ ತಗೊಂಡು ನಾವೊಂದು ಕರಿಮಣಿ ಒಂದು ಮಾಡಿ ಕೊಡಬೇಕಾದ್ರೂ ಸಹ ನಮಗೆ 50,000ದಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 1.5 ಲಕ್ಷ. ಇದ್ರ ಬಗ್ಗೆ ನಾವು ನಮ್ಮ ಸಂಘದ ಹಿರಿಯರು ಬಹಳಷ್ಟು ಒಂದು ಮನವಿಯನ್ನು ಈ ಮೊದಲೇ ಕೊಟ್ಟಿದ್ದಾರೆ. ಈ ಒಂದು ಸಾಲದ ಮೊತ್ತವನ್ನು ಜಾಸ್ತಿ ಮಾಡಿ, ನಮಗೆ ಏನು ಸಿಗ್ತಾ ಇದೆ ಅದು ಯಾವ ಒಂದು ಉಪಯೋಗಕ್ಕೆ ಬರ್ತಾ ಇಲ್ಲ, ಆ ರೀತಿ ಬಹಳಷ್ಟು ಮನವಿಯೆಲ್ಲ ಈ ಮೊದಲೇ ಕೊಟ್ಟಿದ್ದಾರೆ. ಅದು ಯಾವುದು ಇಷ್ಟವರೆಗೆ ಅದು ಒಂದು ಫಲಕಾರಿ ಆಗಲಿಲ್ಲ. ಎಲ್ಲರಿಗೆ ಹಂಚಿಕೊಡುವಾಗ ಕಡಿಮೆ ಆಗುತ್ತೆ. ಹಾಗಾದ್ರೆ ಬಹುಶಃ ಆ ಒಂದು ಪ್ರಶ್ನೆ ಅಂದ್ರೆ ಆ ಒಂದು ಪಾಯಿಂಟ್ ಇಟ್ಕೊಂಡ್ರೆ ಮುಖ್ಯಮಂತ್ರಿ ಒಪ್ಪಬಹುದು ಅಂತ ಅನಿಸ್ತಾ ಉಂಟು. ಇಲ್ಲ, ಇದು ಉದಾಹರಣೆಗೆ ಇವರು ಹೇಳಿದ ಹಾಗೇನೆ ವಿಶ್ವಕರ್ಮ ನಿಗಮ ಮಂಡಳಿಯಲ್ಲಿ ಒಂದು 41 ಪಂಗಡಗಳಿವೆ. ಅಷ್ಟು ಜನರಿಗೆ ಕೇವಲ ನಿಮಗೆ ಆ ಒಂದು ಶಿಲ್ಪಕಲೆನೋ ಅಥವಾ ಆ ಒಂದು ಚಿನ್ನದ ಕೆಲಸದ ಅಭಿವೃದ್ಧಿಗೂ ಅಂತಲ್ಲ, ಅಲ್ಲಿ ಶಿಕ್ಷಣಕ್ಕೂ ಕೂಡ ಅದಕ್ಕೆ ಸಾಲವನ್ನು ಪಡೆಯುವಂಥದ್ದು ಯೋಜನೆ ಇದೆ. ಆದರೆ ನಾವಿಲ್ಲಿ ಕೇಳ್ತಾ ಇರೋದು ಏನು ಅಂತ ಹೇಳಿದರೆ, ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದರೆ, ಒಂದು ಚಿನ್ನದ ಕೆಲಸಕ್ಕೆ ಏನೇನು ಕ್ಷೇತ್ರಕ್ಕೆ ಏನೇನು ಬೇಕೋ ಇಕ್ವಿಪ್ಮೆಂಟ್ಸ್ಗಳು ಇರ್ಬೋದು, ಅಥವಾ ಯಂತ್ರಗಳು ಇರ್ಬೋದು, ಅಥವಾ ಆಧುನಿಕ ಟೆಕ್ನಾಲಜಿಗಳು ಇರ್ಬೋದು, ಅದನ್ನೆಲ್ಲವೂ ನಾವು ಮೈಗೂಡಿಸಿಕೊಂಡ್ರೆ ಮಾತ್ರ ಚಿನ್ನದ ಕೆಲಸದವರು ದಿನಕ್ಕೆ 8 ಗಂಟೆ ಕೆಲಸ ಮಾಡುವವರಲ್ಲ, ಈಗಲೂ ಕೂಡ ದಿನಕ್ಕೆ 12ರಿಂದ 16 ಗಂಟೆ ಕೆಲಸ ಮಾಡುವವರು ಚಿನ್ನದ ಕೆಲಸದವರು ಅಂತ ಹೇಳಿದರೆ, ಬೆಳಿಗ್ಗೆ 8 ಗಂಟೆ ಕುಳಿತುಕೊಂಡ್ರೆ ರಾತ್ರಿ 12 ಗಂಟೆ ತನಕ ಕೆಲಸ ಮಾಡುವವರು, ಅಷ್ಟು ಶ್ರಮಜೀವಿಗಳು. ಅವರಿಗೆ ಅಷ್ಟು ಕೆಲಸಗಳು ಕೂಡ ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಇವಾಗ ಏನು ಮಾಡರ್ನ್ ದುನಿಯಾದಲ್ಲಿ, ಆಧುನಿಕ ದುನಿಯಾದಲ್ಲಿ ಅವರು ಇನ್ನೂ ಕೂಡ 20 ವರ್ಷಕ್ಕೆ 25 ವರ್ಷಗಳಿಗೆ ಹಿಂದೆ ಇರತಕ್ಕಂತಹ ಒಂದು ಎಕ್ವಿಪ್ಮೆಂಟ್ಸ್ಗಳು ಏನಿದೆ ಅದನ್ನೇ ಉಪಯೋಗಿಸ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಆಧುನಿಕ ಯಂತ್ರಗಳ ಭರಾಟೆಯ ಎದುರುಗಡೆ ಈ ಸಾಮಾನ್ಯ ಒಬ್ಬ ಚಿನ್ನದ ಕೆಲಸ ನಿಂತುಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅವನು ಶರಣಾಗಬೇಕಾಗಿದೆ. ಅಷ್ಟಲ್ಲದೆ ನಮಗೆ ಒಂದು ಮಹತ್ವದ ವಿಷಯ ಅಂತ ಹೇಳಿದರೆ, ನಾವು ಯಾಕೆ ಇಷ್ಟು ಇಲ್ಲಿಗೆ ಮನವಿ ಮಾಡಿಕೊಳ್ತಾ ಇದ್ದೆ ಅಂತ ಹೇಳಿದರೆ, ಈ 10 ವರ್ಷಗಳ ಹಿಂದೆ ಏನು ಚಿನ್ನದ ಕೆಲಸ ಇತ್ತೋ ಇವಾಗಿನ ಚಿನ್ನದ ಕೆಲಸ ಹೇಗಿದೆ ಅಂತ ಹೇಳಿದರೆ, ಇವತ್ತಿಗೆ ಸಾಧಾರಣ ನನಗೆ ಅನಿಸೋ ಪಟ್ಟಿಗೆ ಒಂದು 50%ಗಿಂತ ಜಾಸ್ತಿ ಜನ ಈ ಚಿನ್ನದ ಕೆಲಸದ ಒಂದು ಇದನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಬೇರೆ ಕಡೆ ಜೊಮ್ಯಾಟೊನೋ ಸ್ವಿಗ್ಗಿನೋ ಅದು ಬೇರೆ ಬೇರೆ ಕೌಶಲ್ಯ ಇಲ್ಲದ ಕೆಲಸಗಳಿಗೆ ಹೊರಡ್ತಾ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಇಲ್ಲಿ ಚಿನ್ನದ ಕೆಲಸ ಕಮ್ಮಿಯಾಗಿದೆ ಅಷ್ಟೇ ಅಲ್ಲ, ಒಂದು ಭಾರಿ ದೊಡ್ಡ ಪೈಪೋಟಿ ಇದೆ. ಇವನು ಚಿನ್ನದ ಕೆಲಸವನ್ನು ಕೈಯಲ್ಲೇ ತಮ್ಮ ಶ್ರಮ ಹಾಕಿಕೊಂಡು ಮಾಡ್ತಾನೆ. ಆದರೆ ಮೆಷಿನರೀಸ್ಗಳು ಬಂದು ಒಂದು ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ, ಬಹಳ ದೊಡ್ಡ ಫ್ಯಾಕ್ಟ್ರಿಗಳಲ್ಲೆಲ್ಲ ಈ ಚಿನ್ನದ ಕೆಲಸಗಳು ಮೆಷಿನರಿಗಳಲ್ಲಿ ತಯಾರಾಗುತ್ತೆ. ಈ ಕೈಯಲ್ಲಿ ಮಾಡತಕ್ಕಂಥ ಕೆಲಸ ಮತ್ತು ಮೆಷಿನರಿಗಳಲ್ಲಿ ಆಗುವಂಥ ಆ ಸ್ಪೀಡ್ ಅದು ಒಂದೇ ಆಗಲಿ ಸಾಧ್ಯ. ನೀವು ಕೂಡ ಮಿಷನರಿಗೆ ಒಗ್ಗಿಕೊಳ್ತೇವೆ ಅಂತೇಳಿ ಮಾನಸಿಕವಾಗಿ ತಯಾರಾಗಿದ್ದೀರಾ ಅಥವಾ ನೋಡಿ, ಕೇವಲ ಮೆಷಿನರಿಗಳಿಂದಲೇ ಎಲ್ಲವೂ ತಯಾರಾಗೋದಿಲ್ಲ. ಅದಕ್ಕೆ ಒಂದಷ್ಟು ಅವನ ಒಂದು ಇಂಜಿನಿಯರಿಂಗ್ ಮೈಂಡ್ ಕೂಡ ಅವನಿಗೆ ಆ ಒಂದು ಕೆಲಸ ತಯಾರಾಗಬೇಕಾದ್ರೆ ಅದು ಕೂಡ ಒಂದು ಸಹಕಾರಿಯಾಗುತ್ತೆ. ಇರುತ್ತೆ ಒಳಗೆ ಒಂದು ಮೂಲೆಯಲ್ಲಿ ಇರಲೇಬೇಕು. ಹೌದು. ಆದ್ರೆ ನೀವು ಈಗ ಒಂದ್ ವೇಳೆ ಸರ್ಕಾರ ಹಣ ಕೊಟ್ಟು ನಿಮ್ಗೆ ಮಿಷನ್ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಟ್ಟರು ಕೂಡ ನಿಮ್ಮವರು ಅದಕ್ಕೆ ಒಗ್ಗಿಕೊಳ್ತಾರಾ ಅಥವಾ ಒಗ್ಗಿಕೊಳ್ಳಿಕ್ಕೆ ಅವರು ಮಾನಸಿಕ ಅದಕ್ಕೆ ನೀವೇನು ಹೇಳ್ತೀರಿ? ಹೌದು, ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ನಾವು ಬಹಳಷ್ಟು ನಮ್ಮದು ಈಗ ದಕ್ಷಿಣ ಕನ್ನಡ ಜಿಲ್ಲಾ ಚಿನ್ನದ ಕೆಲಸಗಾರರ ಸಂಘ, ಅದರಲ್ಲಿ ಒಂದಿಷ್ಟು 10-15 ಸಾವಿರ ಸದಸ್ಯರಿದ್ದಾರೆ. ಸೊ ನಾವು ಅವರಿಗೆ ಏನು ಹೇಳ್ತಿದ್ದೇವೆ ಅಂತ ಹೇಳಿದರೆ, ಕಾಲ ಈಗ ಬದಲಾಗಿದೆ. ಆಧುನಿಕ ವಿನ್ಯಾಸಗಳಿಗೆ ನೀವು ಏನು ಬರ್ತಾ ಉಂಟು ಅದನ್ನು ಸ್ಟಡಿ ಮಾಡಬೇಕು. ಯಾಕಂತೇಳಿ ಈಗ ವಾಟ್ಸಪ್ ಉಂಟು, ಫೇಸ್ಬುಕ್, ಇಂಟರ್ನೆಟ್ ಎಲ್ಲ ಡಿಸೈನ್ ನಿಮಗೆ ಕೆಟ್ಲಾಗ್ ಇಟ್ಕೊಂಡು ಅಲೆದಾಡುವ ಪರಿಸ್ಥಿತಿ ಇಲ್ಲ. ಒಂದು ವಾಟ್ಸಪ್ಪಲ್ಲಿ ಈ ಡಿಸೈನ್ ಮಾಡ್ಬೋದು, ಡಿಸೈನ್ ಕಳಿಸ್ಬೋದು. ಬಹಳ ಒಂದು ವಿಧಾನ ಈ ಸೋಷಿಯಲ್ ನೆಟ್ವರ್ಕ್ ತುಂಬ ನಮಗೆ ಸಹಕಾರಿ ಆಗ್ತಾ ಉಂಟು. ನಾವು ಅದನ್ನು ಪ್ರತಿ ಕೆಲಸಗಾರರಿಗೆ ಅವರು ಈ ಮೂಲಕ ಅವರನ್ನು ಅಪ್ಡೇಟ್ ಮಾಡ್ತಾ ಇದ್ದೇವೆ. ಯಾಕಂದರೆ ಮೊದಲಿನ ಫೋನು ಈಗೆಲ್ಲ ಆಂಡ್ರಾಯ್ಡ್ ಫೋನ್ ನಮಗೆ ಸುಲಭ ವಿಧಾನಗಳುಂಟು. ಸೊ ಹಾಗಾಗಿ ಅದನ್ನು ಬಳಸಿ ಅದರ ಜೊತೆಗೆ ಏನು ಇವಾಗ ಏನು ಟ್ರೆಂಡ್ ಉಂಟು, ಈಗ ನಾವು ಮೊದಲಿನ ಒಂದೇ ಕೆಲಸವನ್ನು ಇಟ್ಕೊಂಡು ಕೂತ್ಕೊಂಡ್ರೆ ಏನು ಕರಿಮಣಿ ಅಲ್ಲ ಕಿವಿ ಓಲೆ ಅದೆಲ್ಲ ಸಾಂಪ್ರದಾಯಿಕ ಆಭರಣಗಳು ಇದ್ದೇ ಇರ್ತದೆ. ಅದರ ಜೊತೆಗೆ ಜನರ ಒಂದು ಎಕ್ಸ್ಪೆಕ್ಟೇಷನ್ ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೆ ನಾವು ಹೋಗ್ಲೇಬೇಕು ಅಂತ ಅದನ್ನು ನಾವು ಹೇಳ್ತಾ ಇರ್ತೇವೆ. ನಾವು ಸರ್ಕ್ಯುಲರ್ ಕಳಿಸ್ತಾ ಇರ್ತೇವೆ. ಯಾವ ರೀತಿ ನೀವು ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ನೀವು ಗ್ರಾಹಕರಿಗೆ ಯಾವ ರೀತಿ ನೀವು ಕನ್ವಿನ್ಸ್ ಮಾಡಿ
ಸ್ಥಳೀಯರಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ನೀವು ವ್ಯವಹರಿಸಬೇಕು ಎಂಬುದನ್ನು ನಾವು ಹೇಳ್ತಾ ಇದ್ದೇವೆ. ಅರುಣ್ ಅವರಿಗೆ ಪ್ರಶ್ನೆ ಇರೋದು, ಹಿಂದೆ ಎಲ್ಲ ಜನರಿಗೂ ತಾಳ್ಮೆ ಇತ್ತು, ಬಂಗಾರ ಮಾಡಿಸ್ಬೇಕಂದ್ರೆ ಒಂದು ಯಜ್ಞ ಇರ್ತಾರೆ, ಅವನು ಹಣ ಒಟ್ಟು ಮಾಡಬೇಕು, ಅವ ಕಾಯ್ತಾನೆ, ನಿಮ್ಮ ಹತ್ರ ಬರ್ತಿದ್ದ ರೆಡಿ ಆಗ್ಲಿಕ್ಕೆ 15 ದಿನ, 1 ತಿಂಗಳು, 2 ತಿಂಗಳು ಕೊಟ್ಟರು ಹೋಗ್ತಿದ್ದ. ಈಗ ಜನ ಹತ್ರ ಪೇಷನ್ಸು ಇಲ್ಲ, ಅದರಿಂದ ನಾಳೆ ಮನಸ್ಸು ಮಾಡಿದ್ರೆ ನಾಡಿದ್ದು ಹಣವನ್ನು ಡ್ರಾ ಮಾಡಿ ಸಿದೋಗುದು. ಸೊ ಜನರ ಸ್ಪೀಡ್ಗೆ ಕೂಡ ಜನ ಅನ್ಕೊಂಡಿದ್ದಾರೆ, ಅಂದ್ರೆ ನಮ್ಗೆ ಅಂಗಡಿಗೆ ಹೋದ್ರೆ 150 ಡಿಸೈನ್ ತೋರಿಸ್ತಾರೆ, ಒಂದು ತಗೊಂಡು ಬರುದು ಅಂತೇಳಿ. ಸೊ ಹೇಗೆ ಈ ಕಾಂಪಿಟೇಷನ್? ಒಂದು ಗಮನಿಸಬೇಕಾದ ಸಂಗತಿ ನಾಗೇಂದ್ರ ಅವರೇ, ಏನಂತ ಹೇಳಿದ್ರೆ, ನಾವು ರೆಡಿಮೇಡ್ ಹೋಗಿ ಆಭರಣವನ್ನು ಖರೀದಿ ಮಾಡ್ತೀವಿ, ಜಸ್ಟ್ ನಾವೇ ಆಕಲನ ಮಾಡಬಹುದು. ನಾವು ಕೂಡ ಕೆಲವೊಂದಷ್ಟು ಜನ ರೆಡಿಮೇಡ್ ಆಭರಣವನ್ನು ಖರೀದಿ ಮಾಡ್ತೀವಿ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ತಾಯಿಯಂದಿರು, ನಮ್ಮ ಯಾರು ಹಿರಿಯರಿದ್ದರು, ಅವರು ಒಬ್ಬ ಚಿನ್ನದ ಕೆಲಸದವನ ಹತ್ತಿರ ಹೋಗಿ ಚಿನ್ನಾಭರಣಗಳನ್ನು ತಯಾರಿ ಮಾಡ್ತಾ ಇದ್ರು. ಆ ಆಭರಣಗಳು ಡೈಲಿ ಉಪಯೋಗ ಮಾಡಿದ್ರು ಕೂಡ ಸುಮಾರು 10, 15, 20 ವರ್ಷಗಳ ಕಾಲ ಬಾಳಿಕೆ ಬರ್ತಿತ್ತು. ಆದ್ರೆ ಇವಾಗಿನ ರೆಡಿಮೇಡ್ ಆಭರಣಗಳು ಅದನ್ನು ಪಾರ್ಟಿ ವೇರ್ ಆಗಿ ನಾವು ಉಪಯೋಗ ಮಾಡಿದ್ರು ಕೂಡ ಅದೊಂದು 1 ವರ್ಷ 2 ವರ್ಷ ಕೂಡ ಬಾಳಿಕೆ ಬರದಂಥ ಸ್ಥಿತಿ. ಈ ರೀತಿ ಯಾಕೆಂತ ಹೇಳಿದ್ರೆ, ಈ ಬಹುರಾಷ್ಟ್ರೀಯ ಕಂಪನಿಗಳು ಇರಬಹುದು ಅಥವಾ ಬಹಳ ಕಾರ್ಪೊರೇಟ್ ಸ್ಟ್ರಕ್ಚರ್ನ, ಅವರಿಗೆ ಕೇವಲ ಈ ಚಿನ್ನ ಮಾರಾಟ ಮಾಡಿ ಅದರಿಂದ ಲಾಭ ಪಡ್ಕೊಳ್ಬೇಕು, ಅದಷ್ಟೇ ಮೈಂಡ್ ಸೆಟ್ ಇರುತ್ತೆ. ಆದರೆ ಯಾರು ಚಿನ್ನದ ಕೆಲಸಗಾರ ಇರ್ತಾನೆ, ಕುಶಲಕರ್ಮಿ ಇರ್ತಾನೆ, ಅವನೇನು ಆಲೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ನಾನೊಂದು ಪ್ರಾಡಕ್ಟ್, ಒಂದು ನಗವನ್ನು ಮಾಡಿಕೊಟ್ರೆ ಅದು ಅವರಿಗೆ ಬಾಳಿಕೆ ಬರಬೇಕು, 15-20 ವರ್ಷಗಳ ತನಕ ಬಾಳಿಕೆ ಬಂದು ಮತ್ತೆ ಪುನಃ ಬಂದಾಗ ಆಚಾರ್ಯ ನೀವು ಮಾಡಿಕೊಟ್ಟಂತ ಆಭರಣಗಳು ಬಹಳ ಇಷ್ಟು ವರ್ಷ ಬಂತು ಅಂತ ಹೊಗಳಿಕೆ, ಆ ಒಂದು ಮಾನಸಿಕತೆ ಮಾತ್ರ ಇರುತ್ತೆ. ಈಗ ಇನ್ನೊಂದು ಪ್ರಶ್ನೆ ಇರೋದು, ಹಾಗಾದ್ರೆ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಳ್ಳುವಂತ ಯುವ ಜನಾಂಗ, ಅಂದ್ರೆ ಹಿರಿಯರು ಬಹುಶಃ ನಿಮ್ಮನ್ನು ಸುಲಭವಾಗಿ ಪುನಃ ಅದು ಬೇಡ, ನಾವು ಹೀಗೆ ಚೆನ್ನಾಗಿದ್ದನ್ನು ಅನ್ಕೊಳ್ಬೋದೇನು, ಹೇಳ್ಬೋದೇನು. ಯುವಕರೇ ಬರದಿದ್ರೆ ಈ ಫೀಲ್ಡ್ಗೆ, ಆಗ ನೀವು ಏನು ಟೆಕ್ನಾಲಜಿ ತಂದ್ರು ಕೂಡ ಅದನ್ನು ಅಪ್ಲೈ ಮಾಡಲಿಕ್ಕೆ ಅವರು ಮುಖ್ಯ ವಾಹಿನಿಗೆ ಈ ಕೆಲಸಕ್ಕೆ ಸೇರದಿದ್ರೆ ಏನು ತಂದ್ರು ಅಥವಾ ಏನು ನಿಗಮ ಮಾಡಿದ್ರೆ ಏನು ಪ್ರಯೋಜನ ಹರೀಶ್ ಅವರೇ? ಆಗುತ್ತೆ ಯುವಕರಿಗೆ ಈಗ ಪ್ರಸ್ತುತ ಇದ್ದ ಯುವಕರು, ನಾವು ಏನು ಒಂದು 10 ವರ್ಷ ಮೊದಲಿನ ಯುವಕರಿಗೆ ಕಂಪೇರ್ ಮಾಡಿದರೆ ಒಂದು ರೀತಿ ಅಚ್ಚುಕಟ್ಟಾಗಿ ಅವರ ದಿನನಿತ್ಯದ ಎಷ್ಟು ಕೆಲಸಗಳುಂಟು, ನಾನು ಎಷ್ಟು ಕೆಲಸ ಮಾಡಿದರೆ ನನಗೆ ಎಷ್ಟು ಸಿಗ್ತದೆ, ನಾನು ಈ ಒಂದು ಕೆಲಸವನ್ನು ಎಷ್ಟು ದಿವಸದೊಳಗೆ ಎಷ್ಟು ಗಂಟೆಯೊಳಗೆ ನಾನು ಅದನ್ನು ಮುಗಿಸಬೇಕು, ಇಲ್ಲದಿದ್ದರೆ ನನಗೆ ಅದರ ಲಾಭದ ಅಂಶ ಕಮ್ಮಿ ಆಗ್ತದೆ ಎಂಬ ಒಂದು ಲೆಕ್ಕಾಚಾರವನ್ನು ಹಾಕಿಕೊಂಡು ಹೋಗುವ ಒಂದು ಯುವಕರ ತಂಡ ಈಗ ಇದ್ದದ್ರಿಂದ ಅವರಿಗೆ ನಾವು ಇದನ್ನು ಮನವರಿಕೆ ಮಾಡಲಿಕ್ಕೆ ದೊಡ್ಡ ಒಂದು ಕಷ್ಟ ಆಗ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಇದು ವೇಸ್ಟೇಜ್ ಅನ್ನುವಂಥದ್ದನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು, ಇದೊಂದು ಕನ್ಫ್ಯೂಷನ್ ಚಿನ್ನವನ್ನು ಖರೀದಿ ಮಾಡಿರುವ ಸಂದರ್ಭದಲ್ಲಿ ಗ್ರಾಹಕರಿಗೆ ಬರುವಂಥದ್ದು ಸಾಮಾನ್ಯ. ಒಂದೊಂದು ಕೆಲಸಕ್ಕೂ ಪ್ರತ್ಯೇಕವಾಗಿರತಕ್ಕಂಥ ವೇಸ್ಟೇಜ್ಗಳು ಇರುತ್ತೆ. ಅಂದರೆ ವೇಸ್ಟೇಜ್ ಅಂದರೆ ಏನು? ಉದಾಹರಣೆಗೆ ಒಂದು 50 ಗ್ರಾಮ್ನಲ್ಲೇ ಒಂದು ನೆಕ್ಲೆಸ್ ರೆಡಿ ಆಗಬೇಕು ಅಂತ ಹೇಳಿದರೆ, ಆ ಒಬ್ಬ ಕುಶಲಕರ್ಮಿ ಏನು ಮಾಡ್ತಾನೆ, ಒಂದು 100 ಗ್ರಾಮ್ನಷ್ಟು ಚಿನ್ನವನ್ನು ಅದಕ್ಕೆ ಹೂಡಿಕೆ ಮಾಡ್ತಾನೆ. ತದನಂತರ ಅದು ಫೈಲಿಂಗ್ ಇರ್ಬೋದು, ಅದರ ಬಫಿಂಗ್ ಇರ್ಬೋದು, ಕಟ್ಟಿಂಗ್, ಪಾಲಿಶಿಂಗ್ ಇದೆಲ್ಲ ಆಗುವಂಥ ಸಂದರ್ಭದಲ್ಲಿ ಅವನು ನಿಮ್ಮ 50 ಗ್ರಾಮಿನ ಚಿನ್ನದ ನೆಕ್ಲೆಸ್ ರೆಡಿ ಆಗುತ್ತೆ, ಹಾಗೂ ಅವನ ಕೈಯಲ್ಲಿ ಉಳಿದ ಚಿನ್ನ ಅದನ್ನೆಲ್ಲ ಚೂರುಗಳನ್ನು ಮೆಲ್ಟ್ ಮಾಡಿ ಅದು ಉಳಿದ ಚಿನ್ನ ಅದನ್ನು ತೂಕಕ್ಕೆ ಹಾಕುವಾಗ ಅದರ ಒಂದು 10 ಗ್ರಾಮ್ನಷ್ಟು ಚಿನ್ನ ಅವನ ಕೈಗೆ ಸಿಗೋದಿಲ್ಲ. ಅದಕ್ಕೆ ವೇಸ್ಟೇಜ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದು ಡಿಪೆಂಡ್ಸ್ ಆನ್ ಯಾವ್ಯಾವ ಜ್ಯುವೆಲರಿಗಳಿದೆಯೋ ಅವರಿಗೆ ತಕ್ಕ ಹಾಗೆ ಅದು ಬೇರೆ ಬೇರೆ ರೀತಿಯಲ್ಲಿ ಪರ್ಸೆಂಟೇಜ್ಗಳು ಅಪ್ಲೈ ಆಗಬಹುದು. ಎಸ್. ಈಗ ಹರೀಶ್ ಅವರೇ, ಪ್ರಶ್ನೆ ಇರೋದು, ಮಂಗಳೂರಿನಲ್ಲೇ ಅನೇಕ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಜ್ಯುವೆಲರಿ ಶಾಪ್ಗಳಿವೆ. ಅವರು ನಮ್ಮ ಜಿಲ್ಲೆಯವರಿಗೇನೆ ಕೆಲಸ ಕೊಡಬೇಕು, ನೀವು ಹೇಳ್ತೀರಾ ಅವ್ರು ಎಲ್ಲಿಂದ ಮಾಡಿಸ್ತಾರೆ ಇಲ್ಲಿ ತರ್ತಾರೆ ಅಂತ ಹೇಳಿ, ನಮ್ಮವ್ರಿಗೆ ಕೆಲಸ ಕೊಡಬೇಕು ಅನ್ನೋ ನಿಯಮ ಮಾಡ್ಲಿಕ್ಕೆ ಸಾಧ್ಯನಾ? ಒಂದು ಕರೆ ಸ್ವೀಕರಿಸಿ ನಾನು ಆ ಬಗ್ಗೆ ನಿಮ್ಮ ಆ ಪ್ರಶ್ನೆ ಕೇಳ್ತೇನೆ. ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ. ನಮಸ್ಕಾರ, ನಾನು ಹುಬ್ಬಳ್ಳಿಯಿಂದ ಅನಿಲ್ ಶಿರ್ವಾಡ್ ಅಂತ ಮಾತಾಡ್ತಿರೋದು. ಹೇಳಿ, ನಿಮ್ಮ ಅಭಿಪ್ರಾಯ. ನಾನು ನಮ್ಮ ಟಿವಿಯವರಿಗೆ ತುಂಬಾ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು ಚಿನ್ನ ಬೆಳ್ಳಿ ಸಂಘದವರ ನಿಗಮ ಮಂಡಳಿ ಸ್ಥಾಪನೆಗೆ ನೀವು ಒಂದು ವೇದಿಕೆ ಕಲ್ಪಿಸಿಕೊಟ್ಟು ಇದನ್ನ ಪ್ರಚಾರ ಮಾಡ್ತಾ ಇದ್ದೀರಾ. ಹಾಗೂ ಅರುಣ್ ಜಿ ಶೆಟ್ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನನ್ನ ಮೊಟ್ಟ ಮೊದಲ ಪ್ರಶ್ನೆ ಅರುಣ್ ಜಿ ಶೆಟ್ ಅವರಿಗೆ, ಈ ಚಿನ್ನ ಬೆಳ್ಳಿ ನಿಗಮ ಮಂಡಳಿ ಸ್ಥಾಪನೆ ಎನ್ನುವುದು ಈ ಕಾಫಿ ಬೋರ್ಡ್ ಅಥವಾ ಅಡಿಕೆ ಬೋರ್ಡ್ಗಳ ಹೇಗೆ ಸಾಮರ್ಥ್ಯವನ್ನು ಹೊಂದುತ್ತದೆ? ನಾನು ಹೇಳೋದಂದ್ರೆ, ಈ ನಮ್ಮ ಚಿನ್ನ ಬೆಳ್ಳಿ ನಿಗಮ ಮಂಡಳಿಯು ಅರುಣ್ ಜಿ ಶೆಟ್ ಇನಿಷಿಯೇಟ್ ಮಾಡಿದ್ದಾರೆ, ಅದೊಂದು ಒಳ್ಳೆ ವಿಚಾರ. ಯಾವ ಕಾರಣದಿಂದ ಅಂತ ಹೇಳ್ತೇನೆ. ಇವತ್ತು ಅವರು ಹೇಳಿದಂತ ಕೆಲವು ಪಾಯಿಂಟ್ಸ್ ಅಲ್ಲಿ ಈ ಚಿನ್ನ ಬೆಳ್ಳಿ ಕೆಲಸ ಮಾಡುವವರ ಪರಿಸ್ಥಿತಿ ತುಂಬಾ ಅವಹೇಳನಕಾರಿಯಾಗಿದೆ.
ಯಾವುದೇ ರೀತಿ ಸರ್ಕಾರದ ಸವಲತ್ತುಗಳು ನಿಮ್ಗೆ ದೊರೆತಿಲ್ಲ. ಇನ್ನೊಂದು ಪೊಲೀಸರ ದಬ್ಬಾಳಿಕೆ ನಮ್ಮ ಮೇಲೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಪೊಲೀಸರ ದಬ್ಬಾಳಿಕೆ ನಮ್ಮ ಮೇಲೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಮತ್ತೊಂದು, ಈಗ ಬೆಳೀತಿರುವಂತಹ ಕಾರ್ಪೊರೇಟ್ ಸೆಕ್ಟರ್ ನಲ್ಲಿ ನಾವು ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾಲ್ಕನೆಯದು, ಹೊರಗಡೆಯಿಂದ ವಲಸೆ ಬಂದವರು ನಮ್ಮ ಏನು ಒಂದು ಸ್ಟ್ಯಾಂಡರ್ಡ್ ಬೆಲೆ ಅನ್ನೋದಿರುತ್ತೆ ಅದನ್ನ ಕಡಿಮೆ ದರದಂತೆ ಮಾಡಿ ನಮ್ಮಲ್ಲಿರುವಂತಹ ಇಲ್ಲಿಯ ಚಿನ್ನ ಬೆಳೆದ ಕಾರ್ಮಿಕರಿಗೆ ಕೆಲಸ ಇಲ್ಲದೆ ಹಾಕಿ ಮಾಡ್ತಾ ಇದ್ದಾರೆ. ಎಸ್, ಆ ಪ್ರಶ್ನೆ ನಾನು ಕೇಳಿದ್ದೆ, ಅದಕ್ಕೆ ಉತ್ತರವನ್ನು ನಿರೀಕ್ಷೆ ಮಾಡ್ತೇನೆ ಅವರಿಂದ. ಧನ್ಯವಾದ ನಿಮ್ಮ ಎಲ್ಲ ಅಭಿಪ್ರಾಯಗಳಿಗೆ ಮತ್ತು ಪ್ರಶ್ನೆಗಳಿಗೆ. ಜನಧ್ವನಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ ಅವರು ಕೇಳಿದಂಥ 4 ಪ್ರಶ್ನೆಗಳಲ್ಲಿ 3ಕ್ಕೆ ನಾವು ಆಲ್ಮೋಸ್ಟ್ ಅವರು ಉತ್ತರ ಕೊಟ್ಟಿದ್ದಾರೆ. ಕೊನೆಯದು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಏನಂತ ಹೇಳಿದ್ರೆ, ನಮ್ಮ ಜಿಲ್ಲೆಯವರಿಗೆ ನಮ್ಮದೇ ಜಿಲ್ಲೆಯಲ್ಲಿರುವಂಥ ಅಂಗಡಿಗಳು ಏನು ಬಂಗಾರವನ್ನು ತಯಾರಿಸಿಕೊಂಡು ಮಾರ್ತವೆ, ಅವರ ಕೆಲಸ ಕೊಡಲಿಕ್ಕೆ ಸಾಧ್ಯ ಇಲ್ವಾ? ಆ ಬಗ್ಗೆ ಒಂದು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದರೆ ಅಥವಾ ಕಾನೂನನ್ನೇ ತಂದರೆ ಸಾಧ್ಯ ಉಂಟಾ? ಚಿನ್ನದ ಸಾಂಪ್ರದಾಯಿಕ ಕರಕುಶಲ ಕರ್ಮಿಗಳ ಬದುಕು ಹೊಸನಾಗತ್ತೆ? ಆ ಬಗ್ಗೆ ಚರ್ಚೆ ಮಾಡ್ತೀವಿ ಒಂದು ಪುಟ್ಟ ವಿರಾಮದ ಬಳಿಕ. ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸಾಂಪ್ರದಾಯಿಕವಾಗಿರುವಂಥ ಚಿನ್ನ ಬೆಳ್ಳಿಯ ಏನು ಕೆಲಸ ಇದೆ, ನಡೀತಾ ಇದೆ, ಅದನ್ನು ಹೇಗೆ ಅದಕ್ಕೊಂದು ಒಳ್ಳೆಯ ಸಹಾಯ ಹಸ್ತವನ್ನು ಸರ್ಕಾರ ಕೊಡಲಿಕ್ಕೆ ಹೇಗೆ ಸಾಧ್ಯ ಉಂಟು ಅಂತೇಳಿ. ಹಾಗಾದರೆ ಈಗ ಪ್ರಶ್ನೆ ಇರೋದು ಅರುಣ್ ಅವರೇ, ಅವ್ರು ಹೇಳಿದರು ಸ್ಥಳೀಯರಿಗೆ ಕೆಲಸ ಸಿಗುವುದಿಲ್ಲ ಅಂದರೆ ನಿಮ್ಮ ಪ್ರಕಾರ ಈಗ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಸ್ಥಳೀಯರಿಗೆ ಕೆಲಸ ಕೊಡಬೇಕು ಅಂತ ಕೂಗಿದೆ, ಅದು ಕೂಡ ಈ ಕ್ಷೇತ್ರಕ್ಕೂ ಅಪ್ಲೈ ಆಗಬೇಕು ಅಂತ ನಿಮಗೆ ಅನಿಸ್ತಾ ಇದೆ? ಹೌದು, ಇದು ಮುಖ್ಯವಾಗಿ ನಮ್ಮ ಅನ್ನವನ್ನು ಕಸಿದುಕೊಂಡವರು ಯಾರು ಅಂತ ಹೇಳಿದರೆ ಇಲ್ಲಿರ್ತಕ್ಕಂಥ ಇಲ್ಲಿಗೆ ಬಂದಿರತಕ್ಕಂಥ ಹೊಸ ಕಾರ್ಪೊರೇಟ್ ಸಂಸ್ಥೆಯ ಉದ್ಯಮಗಳು ಅಂತ ನೇರವಾಗಿ ಹೇಳ್ಬೋದು. ಅದಕ್ಕೆ ಮುಚ್ಚುಮರೆ ಏನೂ ಇಲ್ಲ. ಯಾವ ರೀತಿ ನಾವು ಕೆಲಸವನ್ನು ವೃದ್ಧಿ ಮಾಡಿಕೊಳ್ಬೇಕು? ಇವಾಗ ಯಾರು ಈ ಸ್ಥಳೀಯವಾಗಿ ಚಿನ್ನಾಭರಣ ಖರೀದಿಸ್ತಾರೋ, ಆ ಯಾವ ಕಂಪನಿಗಳು ಉದ್ಯಮಗಳು ಇವೆಯೋ ಅವೆಲ್ಲರೂ ನಮ್ಮ ಸ್ಥಳೀಯವಾಗಿಯೇ ಚಿನ್ನಾಭರಣಗಳನ್ನು ತಯಾರಿ ಮಾಡಿಕೊಂಡು ಆ ಸ್ಥಳೀಯ ಯಾರು ಕುಶಲಕರ್ಮಿಗಳಿದ್ದಾರೆ ಅವರಿಗೊಂದು ಬೆನ್ನೆಲುಬಾಗಿ ನಿಲ್ಲಬೇಕಾಗಿತ್ತು. ಆದರೆ ಅವರು ಕೇವಲ ವ್ಯಾಪಾರವನ್ನು ಮಾತ್ರ ಗಮನಿಸಿಕೊಂಡು ಮುಂದೆ ಹೋಗ್ತಾ ಇರೋದೇ ಬಹಳ ಒಂದು ದುಃಖದ ವಿಷಯ. ಅಂಥವ್ರಿಗೆ ಹಾಗೊಂದು ಕಾನೂನು ತರಲಿ ಸಾಧ್ಯ ಉಂಟು ಅಂತ ಅನಿಸ್ತಾ ಉಂಟು? ಮಂಗಳೂರಿನಲ್ಲಿ ಇರುವಂಥ ಅಥವಾ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಬಂಗಾರದ ಅಂಗಡಿಗಳು ಅಂದರೆ ಏನು ಒಳ್ಳೆ ದೊಡ್ಡ ದೊಡ್ಡ ಅಂಗಡಿ ಇದೆ, ಹೆಸರೆಲ್ಲ ಬೇಡ, ದೊಡ್ಡ ದೊಡ್ಡ ಅಂಗಡಿ ಇದೆ, ಅವರೆಲ್ಲ ಇಲ್ಲಿಯವ್ರಿಗೆ ಕೆಲಸ ಕೊಡಬೇಕು ಅಂತ ಏನಾದರೂ ನಿಯಮ ತರಲಿ ತಂದರೆ ಓಕೆ ಅಂತ ಅನಿಸ್ತಾ ಉಂಟು ಹರೀಶ್ ಅವರೇ? ಖಂಡಿತ. ಯಾಕಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ನಮ್ಮ ಮಂಗಳೂರಿಗೆ ಮಂಗಳೂರಲ್ಲಿ ಎಷ್ಟು ಶೋರೂಮ್ ಇದೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಒಂದು ಜಾಯ್ ಅಲುಕಾಸನ್ನು ನಾವು ತಗೊಂಡ್ರೆ ವರ್ಲ್ಡ್ ವೈಡ್ ಅವರಿಗೆ 140 ಶೋರೂಮ್ಸ್ ಇದೆ. ಇಲ್ಲಿಯೇ 3-4 ಶೋರೂಮ್ಸ್ ಮಂಗಳೂರಿನಲ್ಲೇ ಇದೆ. ಸೊ ಅದರ ಒಟ್ಟಿಗೆ ಇನ್ನು ಅನೇಕ ತುಂಬ ಶೋರೂಮ್ಗಳಿದೆ. ಇವರು ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಹೊರ ರಾಜ್ಯದಿಂದಲೇ ಎಲ್ಲ ಆಭರಣಗಳು ತಯಾರಾಗ್ತದೆ, ಅಲ್ಲಿ ಫ್ಯಾಕ್ಟ್ರಿ ಉಂಟು, ಅಲ್ಲಿಂದ ನೇರ ಇವರ ಶೋರೂಮ್ ಬರ್ತದೆ, ಅದು ಅಲ್ಲಿಂದಲೇ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಆದರೆ ಬಹಳಷ್ಟು ಚಿನ್ನ ಬೆಳ್ಳಿ ಕೆಲಸಗಾರರು ನಮ್ಮ ಸ್ಥಳೀಯರಲ್ಲಿ ತುಂಬಾ ಜನ ಇದ್ದಾರೆ. ಅವರಿಗೆ ಇಲ್ಲಿಯ ಕೆಲಸ ಇಲ್ಲಿಯವರಿಗೆ ಕೊಡಬೇಕು. ಹೌದು, ಇಲ್ಲಿಯ ಸ್ಥಳೀಯರಿಗೆ ಅವಕಾಶ ಕೊಡಬೇಕು. ಅವರು ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ನಿಯಮವನ್ನು, ಒಂದು ಕಾನೂನು ಜಾರಿಗೆ ತರಲೇಬೇಕು. ಆ ಬಗ್ಗೆ ಒಂದು ಕರೆಸ್ತೇನೆ. ನಮಸ್ಕಾರ. ಹಲೋ, ನಮಸ್ತೆ. ಹೇಳಿ, ಮಾತಾಡಿ, ಧ್ವನಿ ಕೇಳಿಸ್ತಾರೆ. ನಾನು ಪ್ರಸಾದ್ ಜೈನ್ ಅಂತ ಬೆಳ್ತಂಗಡಿಯಿಂದ ಮಾತಾಡ್ತಾ ಇದ್ದೇನೆ. ಹೇಳಿ ಪ್ರಸಾದ್ ಜೈನ್. ನನಗೆ ಅಧ್ಯಕ್ಷರ ಹತ್ರ ಒಂದು ಕ್ವಶನ್ ಕೇಳಬೇಕಿತ್ತು. ಕೇಳಿ. ನಾವು ತುಂಬಾ ವರ್ಷದಿಂದ ಯಾವಾಗೆಲ್ಲ ನಾವು ಬಂಗಾರ ಮಾಡಿಸ್ಲಿಕ್ಕೆ ಮಾಡ್ತಿದ್ದೇವ, ನಾವು ಹೋಗಿ ಇದೇ ರೀತಿ ನಾವು ಅಂಗಡಿಗೆ ಶೋರೂಮಿಗೆ ಹೋಗಿ ತಗೊಂಡದ್ದೇ ಇಲ್ಲ. ನಾವು ಹೋಗಿ ಅವ್ರ ಹತ್ರ ಕೆಲಸ ಕೊಟ್ಟು ಪ್ರಾಮಾಣಿಕವಾಗಿ ಮಾಡಿ ಕೊಡ್ತಿದ್ರು, ಎಲ್ಲವೂ ಸರಿ ಇತ್ತು. ಆದ್ರೆ ಇತ್ತೀಚೆಗೆ ಒಂದು 2 ತಿಂಗಳ ಹಿಂದೆ ಒಂದು ನ್ಯೂಸ್ ಬಂತು. ಏನಂತ ಹೇಳಿದ್ರೆ, ಈ ಕದ್ದ ಮಾಲನ್ನು ಇವರು ತಕೊಂಡು ಏನೋ ಪ್ರಾಬ್ಲಮ್ ಆಗಿದೆ, ಅದರಿಂದಾಗಿ ಪೊಲೀಸರಿಂದ ದೌರ್ಜನ್ಯವೂ ಆಗಿದೆ ಅಂತ. ನಾನ್ ಯಾವಾಗೆಲ್ಲ ಮಾತಾಡ್ತೇನೆ, ಅವರು ಯಾವಾಗ ಹೇಳ್ತಾರೆ ನಾವು ತುಂಬಾ ಕಷ್ಟದಲ್ಲಿದ್ದೇವೆ ಅಂತ. ಇಂಥ ಕಷ್ಟದ ಟೈಮಲ್ಲಿ ಇಂಥದ್ದೆಲ್ಲ ಪ್ರಾಬ್ಲಮ್ ಅನ್ನು ಮೈ ಮೇಲೆ ಇಟ್ಕೊಂಡು ಬೇಕಾ? ಇದಕ್ಕೇನಾದ್ರೂ ನಿಮ್ಮ ವತಿಯಿಂದ ಏನಾದ್ರು ಮಾಡ್ತಿದ್ದೀರಾ ಅಂತ ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಓಕೆ, ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಅದು ಪೊಲೀಸರ ದೌರ್ಜನ್ಯ. ಹೌದು, ಅಂದ್ರೆ ಅವ್ರು ಏನು ಕೇಳಿದ್ದಾರೆ ಮತ್ತೆ ಅವರು ಮೊದಲಿಗೆ ಏನು ಹೇಳಿದರು, ಪ್ರಸಾದ್ ಜೈನ್. ಯಾಕಂದರೆ
ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರಲ್ಲಿ ಅವರು ಏನು ಆಭರಣ ಮಾಡಿಸುವುದು ಈ ನಾವು ಎಲ್ಲಿ ಶೋರೂಮ್ಗೆ ಹೋಗಲೇ ಇಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಅವರಿಗೆ ಬಹಳ ಒಂದು ಆಭಾರಿಯಾಗಿದ್ದೇನೆ. ಅಂದರೆ ಚಿನ್ನ ಬೆಳ್ಳಿ ಕೆಲಸಗಾರರ ಬಗ್ಗೆ ಒಂದು ಬಹಳಷ್ಟು ಒಂದು ಗೌರವ ಇಟ್ಕೊಂಡು ಅವರು ಆ ಮಾತು ಆರಂಭಿಸಿದ್ದಾರೆ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ ಪೊಲೀಸ್ ದೌರ್ಜನ್ಯದ ಬಗ್ಗೆ ಅವರು ಹೇಳಿದರು. ಈ ರೀತಿಯ ಒಂದು ಅದೇ ಜನಸಾಮಾನ್ಯರಲ್ಲಿ ಇದೇ ಒಂದು ತಪ್ಪು ತಿಳುವಳಿಕೆ. ಯಾಕಂತ ಹೇಳಿದರೆ ಈಗಿನ ತುಂಬ ಒಂದು ಕಳೆದ ಒಂದು 5 ವರ್ಷಗಳಿಂದ ಒಂದು 2 ವರ್ಷಗಳಿಂದ ನಾವು ಕಂಪೇರ್ ಮಾಡಿದರೆ ಈ ರೀತಿಯ ಒಂದು ದೌರ್ಜನ್ಯಗಳು ತುಂಬ ಕಡಿಮೆಯಾಗಿದೆ. ಅದಕ್ಕಿಂತ ಮೊದಲು ನಾವು ಬಹಳಷ್ಟು ನೊಂದಿದ್ದೇವೆ. ಯಾಕಂತ ಹೇಳಿದರೆ ಯಾರೋ ಒಬ್ಬ ಕಳ್ಳ ಯಾವ ಒಂದು ರಾಜ್ಯದಲ್ಲಿ ಕದೀತಾನೆ, ಅವನು ಒಂದು 3ನೇ ವ್ಯಕ್ತಿಗೆ ಕೊಡ್ತಾನೆ, ಆ 3ನೇ ವ್ಯಕ್ತಿಯು ಇನ್ನೊಂದು 2ನೇ ವ್ಯಕ್ತಿ ಕೊಡ್ತಾನೆ, ಆ 2ನೇ ವ್ಯಕ್ತಿಯ ಸಂಪರ್ಕ ನಮ್ಮ ಕೆಲಸಗಾರರಿಗೆ ಯಾರಿಗೂ ಆಗ್ತದೆ. ಅವನು ಪಾಪ ಅಮಾಯಕ, ಏನು ನೀವು ಏನು ಸತ್ಯ ಹೇಳ್ತೀರಿ ಅದನ್ನು ನಂಬ್ಕೊಳ್ತಾನೆ ಅವನು. ನೋಡು, ನನ್ನ ತಾಯಿಗೂ ಹುಷಾರಿಲ್ಲ, ನನ್ನ ಮಗು ಹಾಸ್ಪಿಟಲಲ್ಲಿ ಇದೆ, ನನ್ನದು ಒಂದು ಇಂತಿದ್ದು ಸ್ವಲ್ಪ ಚಿನ್ನ ಉಂಟು, ನೀನು ಇದನ್ನು ಏನಾದರೂ ಒಂದು ನನಗೆ ಸೇಲ್ ಮಾಡಿಸಿಕೊಡು. ಈ ರೀತಿಯ ಒಂದು ಅಲ್ಲಿ ಒಂದು ರೀತಿ ನಂಬಿಸಿ ಅವರಿಗೆ ಅವರ ಹತ್ರ ಈ ಒಂದು ಆಭರಣವನ್ನು ಒಂದು ಸೇಲ್ ಮಾಡಿಕೊಡುವ ಒಂದು ಪ್ರಕ್ರಿಯೆ. ಯಾಕಂದರೆ ನಮಗೆ ನಾವು ಸಂಘದ ವತಿಯಿಂದ ಯಾವುದೆಲ್ಲ ಒಂದು ಈ ರೀತಿ ಪ್ರಕರಣ ಆಗುವಾಗ ನಮಗೆ ಇಂಥದ್ದೇ ಸಮಸ್ಯೆಗಳು. ನೇರ ಕಳ್ಳನಿಗೂ ನಮಗೂ ಯಾವುದೇ ರೀತಿಯ ಸಂಪರ್ಕವೇ ಇರುವುದಿಲ್ಲ. ನಮ್ಮದು ಕೆಲಸ ಏನು, ನಮ್ದು ಕುಲಕಸುಬು ಏನು, ಚಿನ್ನದ ಕೆಲಸ, ಅದರಲ್ಲಿ ನಮಗೆ ಕರಗಿಸ್ಲಿಕ್ಕೆ ಇರ್ತದೆ. ನಾವು ಕರಗಿಸಲೇಬೇಕು. ಒಂದು ಆಭರಣ ತಯಾರಾಗಬೇಕಿದ್ರೆ ಅದನ್ನು 2-3 ಸರ್ತಿ ಕರಗಿಸಿ ಹದ ಮಾಡಿ ಬೇಕಾದ ರೀತಿಗೆ ನಾವು ಅದನ್ನು ಹೊಂದಿಕೊಳ್ಳುವ ಹಾಗೆ ಮಾಡಲೇಬೇಕು. ಅದು ನಮ್ಮ ವೃತ್ತಿ. ನಾವು ಯಾರೋ ಒಬ್ಬ ಅಪರಿಚಿತ ಬಂದು ನೀವು ಇವರಿಗೆ ಚಿನ್ನ ತಗೊಂಡಿದ್ಯಾ ನೀನು ಅಂತ ಹೇಳಿಕೊಂಡು ಅವನ ಮೇಲೆ ದಬ್ಬಾಳಿಕೆ ಮಾಡಿ ಅವನನ್ನು ನೇರ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾರೆ. ಮತ್ತೆ ಎಲ್ಲಿ ಯಾವ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ತನಿಖಾಧಿಕಾರಿಗಳು ಅಲ್ಲಿಯೂ ಕೆಲವು ಲೋಪಗಳನ್ನು ಮಾಡ್ತಾರೆ. ಎಲ್ಲರೂ ಅಂತಲ್ಲ, ಕೆಲವು ಒಳ್ಳೆ ಆಫೀಸರ್ಸ್ ಇದ್ದಾರೆ. ನಮಗೆ ನಮ್ಮ ಸಂಘಕ್ಕೆ ಬಹಳಷ್ಟು ಒಂದು ಉಪಯುಕ್ತ ಮಾಹಿತಿ ಕೊಟ್ಟ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಆದರೆ ಕೆಲವರು ಬಹಳಷ್ಟು ಲೋಪಗಳನ್ನು ಮಾಡ್ತಾರೆ. ಈಗಾಗಲೇ ತುಂಬಾ ಅದರ ಬಗ್ಗೆ ಸರ್ಕ್ಯುಲರ್ ಕೂಡ ನಮಗೆ ಕರ್ನಾಟಕ ಸರ್ಕಾರದಿಂದ ಈ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತದೆ, ಒಂದು ಅಪರಾಧಿ ಆದರೂ ಅವನನ್ನು ವಿಚಾರಣೆಗೆ ತರುವಾಗ ಯಾವ ಯಾವ ಒಂದು ನಿಯಮಗಳನ್ನು ಪಾಲಿಸಬೇಕು, ಅವನನ್ನು ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ತಾರೆ. ಅವನಿಗೆ ಒಂದು ದುಪ್ಪಟ್ಟು ಏನೋ ಒಂದು 50 ಗ್ರಾಮ್ ತಗೊಂಡ್ರೆ 100 ಗ್ರಾಮ್ ತಗೊಂಡಿದ್ಯಾ ಎಂಬ ಒಂದು ಆರೋಪದ ಅಡಿಯಲ್ಲಿ ಅವನನ್ನು ನೇರ ಹೇಳ್ಕೊಂಡು ಹೋಗ್ತಾರೆ. ಇದರಿಂದ ಬಹಳಷ್ಟು ಚಿನ್ನದ ಕೆಲಸಗಾರರು ಒಂದು ನೊಂದು ಬೇಸತ್ತು ಊರು ಬಿಟ್ಟು ಓಡಿ ಹೋದದ್ದು ಬಹಳಷ್ಟು ಒಂದು ಸಂಗತಿಗಳಿವೆ. ಅಷ್ಟೇ ಅಲ್ಲದೆ ಆ ರೀತಿ ಪ್ರಕರಣದಲ್ಲಿ ನಾವು ನಮ್ಮ ನಾಗರಾಜ್ ಶೇಟನ್ನು ತಕ್ಕಂಥವ್ರು ಪೊಲೀಸರು ಬಂದರು, ಸುಳ್ಳು ಆರೋಪ ಹಾಕಿದ್ರು ಅಂತ ಹೇಳಿದ ತಕ್ಷಣ ಮನೆಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡದ್ದು ಅಂಥದ್ದು ಕೂಡ ಪ್ರಕರಣ ಆಗಿದೆ. ಬಹಳ ದುಃಖದ ಸಂಗತಿ. ಸ್ವಲ್ಪ ವರ್ಷಗಳಾಯಿತು. ಆದರೆ ಇದು ಪೊಲೀಸ್ ದೌರ್ಜನ್ಯ ಅಂತ ಹೇಳಿದರೆ ಯಾರು ಕೂಡ ಕಳ್ಳ ಮಾಲೆ ಯಾರು ತಗೊಳ್ಳೋದಿಲ್ಲ. ಎಲ್ಲರೂ ಬಂದು ಹೇಳುವಂಥದ್ದು ನಮ್ಮದು ಮನೆಯಲ್ಲಿ ಸಮಸ್ಯೆ ಇದೆ, ನಮ್ಮ ತಾಯಿಯ ಒಡವೆ ಇದೆ, ಇದನ್ನು ಮಾರಿಕೊಡಿ ಅಂತ. ಮತ್ತೆ ಒಂದು ವಾರದ ನಂತರ ಪೊಲೀಸ್ ಜೀಪ್ ಬಂದು ಅವರ ಮೇಲೆ ಅತ್ಯಂತ ಹೀನಾಯಮಾನವಾಗಿ ಅವರನ್ನು ಒಂದು ಮರ್ಯಾದೆಯನ್ನು ಕೂಡ ಕೊಡದೆ ದರದರನ್ನೇ ಎಳೆದುಕೊಂಡು ಹೋಗ್ತಾರೆ. ಆ ಭಯಕ್ಕೆ ಅವರು ಏನಾದರೂ ಮಾಡಿಕೊಂಡು ಹೇಗಾದ್ರೂ ಈ ಸಮಸ್ಯೆಯಿಂದ ಪಾರಾಗಬೇಕು ಅಂತ ಹೇಳಿ ಅವನು ಮಾನ ಮತ್ತು ಮರ್ಯಾದೆಗೆ ಅಂಜಿಕೊಂಡು ಅವನು ಏನೋ ಸೆಟ್ಲ್ಮೆಂಟು ಹಾಗೆ ಹೀಗೆ ಅಂತ ಹೋಗುವಂಥ ಬಹಳಷ್ಟು ನೋಡಿದ್ದೇನೆ. ಅದನ್ನು ನೊಂದಿಕೊಂಡೇ ಎಷ್ಟೋ ಜನ ಕೆಲಸ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ಮ ಸರ್ಕಾರಕ್ಕೆ, ನಮ್ಮ ಘನ ಸರ್ಕಾರಕ್ಕೆ ಬಹಳ ಒಂದು ಕೋರಿಕೆ, ಇಂಥದ್ದೆಲ್ಲ ಬಹಳಷ್ಟು ನಡೀತಿದೆ. ಅದನ್ನು ಸ್ವಲ್ಪ ಗಮನಿಸಿಕೊಂಡು ಅದಕ್ಕೆ ಒಂದು ಸರಿಯಾದ ಮಾರ್ಗದರ್ಶನ ಮಾಡಿಕೊಂಡು ಯಾವ ರೀತಿ ಪೊಲೀಸ್ ಇಲಾಖೆ ಒಂದು ಗೌರವಯುತವಾಗಿ ನಡೆದುಕೊಳ್ಳಿ ಅನ್ನುವಂಥದ್ದು, ಅದಕ್ಕೆ ಎಲ್ಲಾ ಸಹಕಾರವನ್ನು ಕೊಡ್ಲಿಕ್ಕೆ ನಾವು ಚಿನ್ನದ ಕೆಲಸದವರು ಎಲ್ಲರೂ ತಯಾರಾಗಿದ್ದೇವೆ. ಅದಕ್ಕೆ ಎಳ್ಳಷ್ಟು ಅದಕ್ಕೆ ಅವಕಾಶ ಇಲ್ಲ ನಮ್ಮಲ್ಲಿ. ಹಾಗೆ ಒಂದು ಸ್ವಲ್ಪ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳಿದ್ದೇನೆ. ನಿಜವಾಗಿ ಕಷ್ಟ ಇದ್ದವ ಕೂಡ ಬಂದು ನಿಮ್ಮ ಹತ್ರ ಮಾರ್ತನೆ ಹೇಳಿದ್ರು ಕೂಡ ತೆಗೆದುಕೊಳ್ಳಿಕ್ಕೆ ಇವಾಗ ಈಗ ಅನಿವಾರ್ಯತೆ ಹೇಗಿದೆ ಅಂತ ಹೇಳಿದ್ರೆ ಈಗ ಯಾರ ಹತ್ರನೂ ಯಾರು ಕೂಡ ತಗೊಳ್ತೇ ಇಲ್ಲ ಚಿನ್ನವನ್ನು. ಯಾರಿಗೆ ಒರಿಜಿನಲ್ ನೈಜವಾಗಿ ಬರ್ತಾರೋ ನಮ್ಮ ಅಂಗಡಿ ಕೂಡ ಬಹಳಷ್ಟು ಜನ ಬರ್ತಾರೆ, ಆದರೆ ನಮಗೆ ತಗೊಳ್ಳಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ತಗೊಂಡ್ರೆ ಏನಾದರೂ ನಾವು ಹೆದರಿಕೆಯಲ್ಲಿ ಬದುಕಬೇಕಾದ ಪರಿಸ್ಥಿತಿ. ಕಳ್ಳತನ ನಿರಂತರ ಆಗ್ತಾ ಇರ್ತದೆ. ಅದು ಎಷ್ಟು ಒಂದು ಕಂಟ್ರೋಲ್ಗೆ ಬಂದಿದೆ ಅದು ಗೊತ್ತಿಲ್ಲ. ಯಾಕಂದ್ರೆ ಬೇರೆ ರಾಜ್ಯದಿಂದ ಕಳ್ಳತನ ಆಗ್ತದೆ, ಇಲ್ಲಿಂದ ಕಳ್ಳತನ ಆದದ್ದು ಬೇರೆ ರಾಜ್ಯಕ್ಕೆ ಹೋಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿ ನಮ್ಮ ಕೆಲಸಗಾರರಿಗೆ ಒಂದು ಮನವಿ ಮಾಡಿಕೊಳ್ತಿದ್ದೇವೆ. ಯಾಕಂದ್ರೆ ಪ್ರತಿ 3 ತಿಂಗಳಿಗೊಂದು ಸಭೆ ಕರಿತೇವೆ ನಾವು. ಯಾರೋ ಒಬ್ಬ ಅಪರಿಚಿತ ಬಂದ ಅಲ್ಲ ಯಾವುದೋ ಒಂದು ವ್ಯಕ್ತಿಗೆ ನೀವು ಸಹಾಯಕ್ಕೆ ಹೋಗುವಾಗ ಯಾರೋ
ಒಬ್ಬ ಚಿನ್ನ ತಂದ ಅಂತ ಹೇಳಿದ್ರೆ ನೀವು ಯಾವುದು ತಗೊಳ್ಲಿಕ್ಕೆ ಹೋಗಬೇಡಿ. ನೀವು ಯಾವುದೇ ಅವನಿಗೆ ಒಂದು ಇನ್ನೊಬ್ಬನಿಗೆ ಸಹಾಯ ನಾವು ಖಂಡಿತ ನೀಡಬೇಕು. ಆದರೆ ನಾವು ಯಾಕೆ ಆ ಸಮಸ್ಯೆಗೆ ನಾವು ಬಿದ್ಕೊಳ್ಬೇಕು, ಆ ಸಮಸ್ಯೆ ನಾವು ಯಾಕೆ ಹೇಳ್ಕೊಳ್ಬೇಕು? ಆ ನಿಟ್ಟಿನಲ್ಲಿ ನಾವು ಬಹಳಷ್ಟು ಒಂದು ಸೆಮಿನಾರ್ ಮಾಡಿದ್ದೇವೆ, ಅವರಿಗೆ ಅದರ ಬಗ್ಗೆ ಒಂದು ಎಜುಕೇಟ್ ಕೂಡ ಮಾಡಿದ್ದೇವೆ. ಹಾಗಾಗಿ ತುಂಬಾ ಕಡಿಮೆ ಆಗಿದೆ ಈ ಸಮಸ್ಯೆಗಳು, ಕಡಿಮೆ ಆಗಿದೆ. ಇನ್ನೊಬ್ಬರು ವೀಕ್ಷಕರ ಕರೆಯನ್ನು ಸ್ವೀಕರಿಸುತ್ತೇವೆ. ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ, ಮಾತಾಡಿ. ಒಂದು ಪ್ರಶ್ನೆ ಕೇಳಲಿಕ್ಕೆ, ನಾನು ಕಿರಣ್ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ, ನ್ಯೂ ಫೀಲ್ಡ್ ಸ್ಟ್ರೀಟ್ ಇಂದ. ಹೇಳಿ ಕಿರಣ್ ಅವರೇ. ಒಂದು ಪ್ರಶ್ನೆ, ಈಗ ನೆಕ್ಸ್ಟ್ ಇಯರ್ ಇಂದ ಹಾಲ್ ಮಾರ್ಕ್ ಮ್ಯಾಂಡೇಟರಿ ಆಗಿದೆ, ಹಾಲ್ ಮಾರ್ಕ್ ಕಂಪಲ್ಸರಿ ಆಗಿದೆ. ಈ ಹಾಲ್ ಮಾರ್ಕ್ ಅಂತ ಬಂದ ಮೇಲೆ ಈಗ ನಮ್ಮದು ಕುಶಲಕರ್ಮಿಗಳು, ಸಾಂಪ್ರದಾಯಿಕ ಕುಶಲಕರ್ಮಿಗಳು ಆ ಹಾಲ್ ಮಾರ್ಕ್ ಇದನ್ನು ಹೇಗೆ ಫೇಸ್ ಮಾಡ್ತಾರೆ? ಯಾಕಂದ್ರೆ ಅದರ ಬಗ್ಗೆ ನಮ್ಗೆ ಸ್ವಲ್ಪ ಒಂದು ಮಾಹಿತಿ ಬೇಕಿತ್ತು. ಓಕೆ ಸರಿ, ಧನ್ಯವಾದ ಕರೆ ಮಾಡಲಿಕ್ಕೆ. ಅರುಣ್ ಅವರು ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾಕಂತ ಹೇಳಿದ್ರೆ ಇವಾಗ ಜನವರಿ 15ರಿಂದ BIS ಹಾಲ್ ಮಾರ್ಕ್ ಕಂಪಲ್ಸರಿ ಆಗಬೇಕು ಅಂತ ಹೇಳಿ ಸರ್ಕಾರ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ಟಿದೆ. ಅವ್ರು ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ. ಮತ್ತೆ ಏನು ಕೆಲಸ ಆಯಿತು ಅಂತ ಹೇಳಿದ್ರೆ, ನಮ್ಮಲ್ಲಿ ಚಿನ್ನದ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅವರೇನು ಬಹಳ ಶಿಕ್ಷಿತ ಜನಾಂಗದಿಂದ ಬಂದಂಥವ್ರು ಏನಿಲ್ಲ, ಅವರನ್ನು ಎಜುಕೇಟ್ ಮಾಡಬೇಕು ಅನ್ನತಕ್ಕಂಥ ಯಾವುದೇ ಗೋಜಿಗೆ ಹೋಗಲೇ ಇಲ್ಲ. ಇಷ್ಟು ವರ್ಷದವರೆಗೂ ನಾವು ಚಿನ್ನದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಯಾರಾದ್ರೂ ಒಬ್ಬರಾದ್ರೂ ಹೇಳಿ ನಾವು ಚಿನ್ನದ ಕೆಲಸಕ್ಕೋಸ್ಕರ, ಈ ಚಿನ್ನದ ಕೆಲಸದವರಿಗೋಸ್ಕರ ಯಾವುದಾದ್ರೂ ಒಂದು ಸರ್ಕಾರದ ಯೋಜನೆ ಬಂದಿದೆ, ಅದರಿಂದ ನಮಗೆ ಏನಾದ್ರೂ ಒಂದು ಲಾಭ ಆಗಿದೆ, ಇಷ್ಟರವರೆಗೆ ಕೇಳಲೇ ಇಲ್ಲ, ಇನ್ನೂ ಕೂಡ ಕೇಳಲಿಲ್ಲ. ಅದಕ್ಕೋಸ್ಕರ ನಾವು ಈಗ ಒಂದು ತೀರ್ಮಾನಕ್ಕೆ ಬಂದಿರೋದು ಅಂತ ಹೇಳಿದ್ರೆ, ನಮ್ಮ ಸಮಸ್ಯೆ ನಮಗೆ ಗೊತ್ತು, ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ಆ ಚಿನ್ನದ ಉದ್ಯಮವನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅದೆಲ್ಲವೂ ನಮಗೆ ಗೊತ್ತಿದೆ. ಆದರೆ ಅದಕ್ಕೆ ಬಹಳಷ್ಟು ಸಮಸ್ಯೆಗಳು ಕೂಡ ಇದೆ, ಬಂಡವಾಳದ ಸಮಸ್ಯೆ ಇದೆ, ಎಲ್ಲವೂ ಇದೆ. ಅದಕ್ಕೋಸ್ಕರ ನಮಗೊಂದು ಚಿನ್ನದ ಒಂದು ಕೆಲಸಗಾರರಿಗೋಸ್ಕರ ಒಂದು ನಿಗಮ ಕೊಡಿ ಅಂತ ಹೇಳ್ತಿದ್ದೆ. ಅದರಿಂದ ಯಾಕೆ ನಿಗಮ ಕೊಡಿ ಅಂತ ಹೇಳ್ತಿದ್ದೀವಿ? ನಾವೆಲ್ಲರೂ ಇಷ್ಟರವರೆಗೆ ಅಸಂಘಟಿತ ವಲಯದ ಕಾರ್ಮಿಕರಾಗಿ ಗುರುತಿಸಿಕೊಂಡಿರುವಂಥದ್ದು. ನಮಗೊಂದು ಸಂಘಟನೆ ಬೇಕಾಗಿದೆ. ನಾವೆಲ್ಲರೂ ಸಂಘಟಿತರಾದ್ರೆ ಮಾತ್ರ ಮುಂದೆ ಬದುಕಲಿಕ್ಕೆ ಸಾಧ್ಯ. ಇನ್ನೊಂದು 10 ವರ್ಷದ ಈಚಿನಿಂದ ಒಬ್ಬನೇ ಒಬ್ಬ ಚಿನ್ನದ ಕೆಲಸದವ ಹುಟ್ಟಿಕೊಳ್ಳಿಲ್ಲ, ಈ ಕ್ಷೇತ್ರದಲ್ಲಿ ಕಾಲಿಡ್ಲೇ ಇಲ್ಲ. ಅದು ದುಃಖದ ಸಂಗತಿ. ಇನ್ನೊಂದು 10 ವರ್ಷದ ನಂತರ ನಿಗಮ ಕೊಡ್ತೀರಂದ್ರೆ ಸ್ವಾಮಿ ಖಂಡಿತ ಬೇಡ. ಯಾಕಂದ್ರೆ ಯಾರು ಸಾಂಪ್ರದಾಯಿಕ ಚಿನ್ನದ ಕೆಲಸದವರು ಉಳಿದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಸಂದರ್ಭಕ್ಕೆ ತಲುಪಿದ್ದೀವಿ. ಏನಾದ್ರೂ ನಿಗಮ ಕೊಟ್ಟರೆ ನಾವೇ ಸಂಘಟಿತರಾಗಿ ನಮ್ಮ ಸಮಸ್ಯೆಗಳನ್ನು ನಮ್ಮ ನೆಲೆಯಲ್ಲಿ ಪರಿಹರಿಸುವಷ್ಟು ನಮಗೆ ಬರುತ್ತೆ. ಏನೋ ಎಲ್ಲವೂ ಅನುದಾನದಿಂದಲೇ ಆಗುತ್ತೆ ಅಂತ ಏನಿಲ್ಲ. ನಮಗೆ ಶಿಕ್ಷಣಗಳು, ಸರಿಯಾದ ಶಿಕ್ಷಣ, ಹೊಸ ತಂತ್ರಜ್ಞಾನದ ಬಂದ ಕೂಡಲೇ ಅದಕ್ಕೆ ಯಾವ ರೀತಿಯನ್ನು ಉಪಯೋಗಿಸ್ಕೊಳ್ಬೇಕು, ಯಾವ ರೀತಿಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನತಕ್ಕಂಥ ಒಂದು ಶಿಕ್ಷಣ ಕೊಟ್ಟರೆ ನಾವು ಬೆಳೆದುಕೊಳ್ಳುವುದಕ್ಕೆ ನಮಗೆ ಬಹಳ ಸಕ್ಷಮರಾಗಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇನ್ನೊಂದು ಹರೀಶ್ ಅವರೇ, ಹೊರಗಿನಿಂದ ಅಂದ್ರೆ ಆ ಬಂಗಾಳದಿಂದೆಲ್ಲ ಕೆಲಸಗಾರರು ಬಂದು ಅವರು ಬಂಗಾರ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅದು ನಂಬುವಂತ ಸ್ಥಿತಿಯಲ್ಲಿ ಇಲ್ಲ ಅಂತ ಕೂಡ ಸುದ್ದಿ ಇದೆ. ಹೌದು, ಯಾಕಂದರೆ ಒಂದಿಷ್ಟು ಪ್ರಕರಣಗಳು ನೀವು ನೋಡಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರ್ಬೋದು, ಈ ಥರ ಒಂದು ಸೋಷಿಯಲ್ ನೆಟ್ವರ್ಕಲ್ಲಿ ನೀವು ನೋಡಿರ್ಬೋದು. ಯಾಕಂತ ಹೇಳಿದರೆ ಆಭರಣವೇ ಅದು ಬಳೆ ಆಗಿರ್ಬೋದು, ಈ ಯಾವುದೇ ಒಂದು ಲಾಂಗ್ ನೆಕ್ಲೆಸೇ ಆಗಿರ್ಬೋದು, ಅದು ಚಿನ್ನವೇ, ಅದು ಒಂದು ಟ್ಯೂಬ್ ಫಾರ್ಮ್ಯಾಟಲ್ಲಿ ಇರ್ತದೆ, ಅದರ ಒಳಗಡೆ ಕಾಪರ್ ಇರ್ತದೆ. ಬಟ್ ಅದನ್ನು ಎನಿ ಕಾಸ್ಟ್ ನಮಗೆ ಅದನ್ನು ಕಟ್ ಮಾಡಲಿಕ್ಕೂ ನೋಡಲಿಕ್ಕೆ ಆಗೋದಿಲ್ಲ. ಆ ಸ್ಕಿನ್ ರಿಪೋರ್ಟ್ ನಿಮ್ಗೆ ಏನು 916 ಹಾಲ್ ಮಾರ್ಕ್ ಎಲ್ಲ ಆಗಿ ಆ ರೀತಿ ಬರ್ತಾ ಉಂಟು. ಅದು ಎಲ್ಲಿಂದ ಬರ್ತಾ ಉಂಟು? ಎಷ್ಟೋ ಬ್ಯಾಂಕ್ಗಳಲ್ಲಿ ಕೂಡ ಈ ಒಂದು ರೀತಿ ಸಮಸ್ಯೆ ಆಗಿದೆ. ನಮ್ಮವರು ತುಂಬ ಜನ ಏನು ಅಪ್ರೈಸಿಂಗ್ ಆಗಿ ಕೆಲಸ ಮಾಡ್ತಾರೆ, ಅಪ್ರೈಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರಲ್ಲಿ ಕೂಡ ಈ ತರ ಸಮಸ್ಯೆ ಬಂದು ಬಹಳಷ್ಟು ಒಂದು ಆ ಒಂದು ನಷ್ಟವನ್ನು ಅವರ ಮೇಲೆ ಹಾಕ್ತಾ ಇದ್ದಾರೆ ಬ್ಯಾಂಕ್ಗಳು ಕೂಡ. ಅವರನ್ನ ಅಪರಾಧದಿಂದ ಬಿಂಬಿಸುವಂತ ಎಸ್, ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಅಂತಿಮವಾಗಿ ಇಬ್ಬರು ಗಣ್ಯರು ಜನರಿಗೆ ಏನು ಹೇಳಿ ಇಷ್ಟಪಡ್ತೀರಿ? ಕರುಣ್ ಅವರು ಏನು ಹೇಳ್ತೀರಿ? ನಾರ್ಮಲಿ ನಾವು ಬದುಕಿರುವಂಥದ್ದು ಯಾರ ಹಂಗಿನಲ್ಲಿ ಅಂತ ಹೇಳಿದರೆ ನಮ್ಮ ಸಾರ್ವಜನಿಕರು, ಗ್ರಾಹಕರು. ನಮ್ಮ ಚಿನ್ನದ ಕ್ಷೇತ್ರ ಹೇಗೆ ಅಂತ ಹೇಳಿದರೆ, ನಮ್ಮ ದಿನನಿತ್ಯದ ಎಲ್ಲ ಅಗತ್ಯಗಳು ಪೂರೈಸಿದ ನಂತರ, ಗ್ರಾಹಕರ ದಿನನಿತ್ಯದ ಎಲ್ಲ ಅಗತ್ಯಗಳು ಪೂರೈಸಿದ ನಂತರ, ಮನೆ, ಮಕ್ಕಳ ಎಜುಕೇಷನ್ ಇದೆಲ್ಲ ಆದ ನಂತರ ಸಂತಸದ ಬಂದರೆ ಅವರು ಚಿನ್ನ ತಗೊಳ್ಳಿಕ್ಕೆ ಬರ್ತಾರೆ. ಯಾವುದೋ ದುಃಖದ ಮನೆಯಲ್ಲಿ ಯಾರು ಕೂಡ ಚಿನ್ನ ತಗೊಳ್ಳಿಕ್ಕೆ ಬರೋದಿಲ್ಲ. ಹಾಗೆ ನಮ್ಮ ಉದ್ಯಮ ಬಹಳ ಚೆನ್ನಾಗಿದೆ, ಬಹಳ ಸಮೃದ್ಧವಾಗಿದೆ ಅಂತ ಹೇಳಿದರೆ ಅದರ ಅರ್ಥನೇ ನಮ್ಮ ಸಮಾಜ ಸೌಖ್ಯವಾಗಿದೆ ಅಂತ ಒಂದು ನಾವು ತೀರ್ಮಾನಕ್ಕೆ ಬರಬಹುದು. ಹಾಗೆ ಈ ಲಕ್ಷ್ಮಿ ಅನ್ನುವಂಥದ್ದು, ಚಿನ್ನ ಅನ್ನುವಂಥದ್ದು ಲಕ್ಷ್ಮಿ ಅಂತ ಹೇಳಿ ಅದಕ್ಕೆ ಒಂದು ಮಾನ್ಯತೆ ಕೊಟ್ಟಿದ್ದೀವಿ. ಅದು ಚಿನ್ನದ ಆಭರಣ ಒಂದು ಮುಖ್ಯವಾದದ್ದು ಹೇಳ್ತೀನಿ. ಚಿನ್ನದ ಆಭರಣವನ್ನು ತಯಾರು ಮಾಡುವಾಗ ಕೇವಲ ಒಬ್ಬ
ಸಾಂಪ್ರದಾಯಿಕವಾಗಿರ್ತಕ್ಕ ಕುಶಲಕರ್ಮಿ ಬೆಳಗ್ಗೆದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಧನ್ಯತಾ ಭಾವದಿಂದ ಕುಳಿತು ಮಂಡ ಅಂತ ಹೇಳಿದರೆ ಕೆಲಸ ಮಾಡೋ ಸ್ಥಾನ, ಧನ್ಯತಾ ಭಾವದಿಂದ ನಮಸ್ಕಾರ ಮಾಡಿ ತನ್ನ ದಿನಚರಿಯನ್ನು ಆರಂಭ ಮಾಡ್ತಾನೆ. ಅದಕ್ಕೊಂದು ಜಪ ಇದೆ, ಜಪ ಅನುಷ್ಠಾನ ಮಾಡಿಕೊಂಡು ನಾನು ಮಾಡಿದಂತಹ ಆಭರಣ ಮುಂದೆ ಯಾರು ಬಳಸ್ತಾರೋ ಅವರಿಗೆ ಜೀವನಕ್ಕೆ ಶ್ರೇಷ್ಠನ್ನು ತಂದುಕೊಡ್ಲಿ ಅನ್ನುವಂಥ ಭಾವದಿಂದ ಕೆಲಸ ಮಾಡ್ತಾನೆ ಹೊರತು ನನಗಿದ್ರಿಂದ ಒಂದಷ್ಟು ಲಾಭ ಆಗಲಿ, ನಾನು ಅಷ್ಟು ಕಾರ್ ತಗೊಳ್ಳಿ, ಮನೆ ತಗೊಳ್ಳಿ ಅಂಥ ಭಾವನೆಯನ್ನು ಇಟ್ಕೊಂಡು ಏನೋ ಚಿನ್ನದ ಕೆಲಸ ಪ್ರಾರಂಭ ಮಾಡ್ಲಿಕ್ಕಿಲ್ಲ. ಅದರಿಂದ ನಮ್ಮಂಥ ಸಾಂಪ್ರದಾಯಿಕವಾಗಿ ಯಾರು ಚಿನ್ನದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ತಾವೇ ಬೆಂಬಲವಾಗಿ ನಿಂತು ಮುಂದಿನ ದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ಚಿನ್ನ ಬೆಳ್ಳಿ ಕೆಲಸಗಾರರು ಯಾರಿದ್ದಾರೆ ಅವರಿಗೆ ಲಾಭವಾಗುವ ರೀತಿಯಲ್ಲಿ, ಅವರಿಗೆ ಸಿಗುವ ರೀತಿಯಲ್ಲಿ ಹೇಗೆ ನಾವು ರೈತರ ಬೆನ್ನೆಲುಬಾಗಿ ನಾವು ನಿಲ್ತೇವೆ ಅಂತ ನಾವೆಲ್ಲರೂ ಹೇಗೆ ಘೋಷಣೆ ಮಾಡಿಕೊಂಡು ಬಹಳ ಇಷ್ಟದಿಂದ ಹೇಳ್ತೇವೋ ಅದೇ ರೀತಿ ನಮ್ಮೊಟ್ಟಿಗೆ ಕೂಡ ನಿಲ್ಲಬೇಕು ಅಂತೇಳಿ ಅವರಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಇವಾಗ ಒಂದು 15,000 ಕುಶಲಕರ್ಮಿಗಳಿದ್ದಾರೆ. ಅವರಿಗೆ ನಾವು ಸಂಘದ ವತಿಯಿಂದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ, ಯಾಕಂದರೆ ನಾವು ಬಹಳ ಹಿಂದಿನಿಂದಲೂ ಕಾಲದಿಂದ ಕೆಲಸ ಮಾಡಿಕೊಂಡು ಬರ್ತೇವೆ ಅಂತ ಹೇಳ್ತಿದ್ದೇವೆ, ಆದರೆ ನಮ್ಮಲ್ಲಿ ಏನು ಐಡೆಂಟಿಫಿಕೇಶನ್ ಇಲ್ಲ. ಒಂದು ಡಿಗ್ರಿ ಮಾಡಿದರೆ ಅವನಿಗೆ ಡಿಗ್ರಿ ಹೋಲ್ಡರ್ ಸರ್ಟಿಫಿಕೇಟ್ ಇರ್ತದೆ, ಹೌದಾ, ಗ್ರ್ಯಾಜುಯೇಷನ್ ಆಗಿದ್ರೆ. ಬಟ್ ನಮ್ಮಲ್ಲಿ ಏನೂ ಇಲ್ಲ. ನಾವೊಂದು ಬ್ಯಾಂಕಿಗೆ ಸಾಲ ಸೌಲಭ್ಯಕ್ಕೆ ಹೋಗಿದ್ರೆ ನಮ್ಮ ಹತ್ರ ಏನು ಅರ್ಹತೆ ಎಂಬುದು ಕೇಳಿದರೆ ನಮ್ಮ ಹತ್ರ ಇಲ್ಲ, ಕೂಡ ಇಲ್ಲ. ಅದಕ್ಕಾಗಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಎಲ್ರಿಗೂ ಸುಮಾರು 2,000 ಜನರಿಗೆ ನಾವು ಈ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ಸರ್ಟಿಫಿಕೇಟ್ ವಿತರಣಾ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಅದು ಒಂದು ರೀತಿ ಫ್ರೀ, ಯಾಕಂತೇಳಿ 3 ದಿವಸದ ಒಂದು ಶಿಬಿರ ನಮ್ಮ ಸಂಘದ ಮುಖಾಂತರ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯ ಏನಾದರೂ ಸಿಗುವುದು, ಅದರಲ್ಲಿ ಬ್ಯಾಂಕಿಗೆ ಹೋದಾಗ ಸಾಲ ಸೌಲಭ್ಯಕ್ಕೆ ತುಂಬ ಉಪಯುಕ್ತ ಆಗ್ತದೆ. ಹಾಗೆಯೇ ಏನು ಕೆಲಸ ಈಗ ಒಂದು ರೀತಿ ಕೆಲಸ ಒಂದು ಕಡಿಮೆ ಇರುವ ಒಂದು ಸಂದರ್ಭ, ಎಲ್ಲರೂ ಒಂದು ಅವರವರ ಕಷ್ಟಗಳನ್ನು ಹೇಳ್ತಾ ಇರುವ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಹೆಚ್ಚಿನವರು ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಸೊಸೈಟಿಯಲ್ಲಿ ಆಗಿರ್ಬೋದು ಅಲ್ಲಿ ಅಪ್ರೈಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೂ ಏನು ಅರ್ಹತೆ ಇಲ್ಲ, ಅವರನ್ನು ಯಾವಾಗಲೂ ಕೆಲಸದಿಂದ ತೆಗಿಬೋದು. ಸೊ ಅವರಿಗೆ ಒಂದು ಸರ್ಟಿಫಿಕೇಟ್ ಬೇಕು. ಯಾಕಂತ ಹೇಳಿದರೆ ಒಂದು ಈ ಗೋಲ್ಡ್ ಅಪ್ರೈಸಲ್ ಕೋರ್ಸ್ ಎಂಬುದನ್ನು ನಾವು ಮಾಡ್ತಾ ಇದ್ದೇವೆ. ಆ ಒಂದು ಕೋರ್ಸ್ನ ಮುಖಾಂತರ ಅವರಿಗೆ ಇಲ್ಲಿ ನಮ್ಮ ಕರ್ನಾಟಕ ಅಲ್ಲದಿದ್ದರೂ ಬೇರೆ ರಾಜ್ಯದಲ್ಲಿ ಹೋಗಿ ಕೂಡ ನನಗೆ ಈ ಅರ್ಹತೆ ಇದೆ, ನಾನು ಈ ಕೆಲಸದಲ್ಲಿ ಪರಿಣಿತನಾಗಿದ್ದೇನೆ ನನಗೆ ಅಂತೇಳಿ ಅವನಿಗೆ ಒಂದು ಕೆಲಸ ಅವನಿಗೆ ಅಲ್ಲಿ ಅಪ್ಲೈ ಮಾಡ್ಬೋದು. ಆ ರೀತಿಯ ಒಂದು ಇದನ್ನು ಸಹ ಮಾಡ್ತಾ ಇದ್ದೇವೆ. ಮತ್ತು ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆ ಅಡಿಯಲ್ಲಿ ಒಂದು ಕನಿಷ್ಠ ಒಂದು 3,000 ಪಿಂಚಣಿ ಬರುವ ಒಂದು ಯೋಜನೆಗಳುಂಟು. ಅದು ನಮ್ಮ ಸಿಟಿ ಲಿಮಿಟಲ್ಲಿ ಇರುವವರಿಗಿಂತ ಸಹ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಯಾಕಂದರೆ ಸಿಟಿ ಲಿಮಿಟಲ್ಲಿ ಇರುವವರಿಗೆ ಒಂದಿಷ್ಟು ನಿಯಮಗಳು ಅಡ್ಡಿ ಬರ್ತದೆ. ಅವನು ಐ ಟಿ ರಿಟರ್ನ್ಸ್ IT ಪೇಯರ್ ಆದರೆ ಅವನಿಗೆ ಅದು ಅವನ ಅರ್ಹನಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಇದು ಬಹಳ ಒಂದು ಉಪಯುಕ್ತವಾಗ್ತದೆ. ಹಾಗೆಯೇ ಅಖಿಲ ಭಾರತ ಸ್ವರ್ಣಕಾರರ ಸಂಘ, ಇದರದ್ದು ಹೆಡ್ ಆಫೀಸ್ ಡೆಲ್ಲಿಯಲ್ಲಿರೋದು. ಕೆಲಸಗಾರರಿಗೆ ಇದೊಂದು ರೀತಿ ಬಹಳ ಒಂದು ಉಪಯುಕ್ತ ಮಾಹಿತಿ, ಒಂದು ಪರಿಚಯ ಕಾರ್ಡ್ ಎಂಬುದನ್ನು ನಾವು ಇನ್ನು ಅದನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಕೂಡ ಕೆಲಸಗಾರರಿಗೆ ಒಂದು ಕನಿಷ್ಠ 1 ಲಕ್ಷದವರೆಗೆ ಜೀವ ವಿಮೆ ಮತ್ತು ಒಂದಿಷ್ಟು ತುಂಬ ಉಪಯುಕ್ತವಾದ ಅವರಿಗೆ ಜೀವನ ಶೈಲಿ, ಈ ಕೆಲಸದೊಟ್ಟಿಗೆ ಯಾವ ರೀತಿ ನಿಭಾಯಿಸ್ಬೋದು ಎಂಬುದಕ್ಕೆ ಬಹಳ ಒಂದು ಸಹಕಾರಿಯಾಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಅದರ ಜೊತೆಗೆ ಚಿನ್ನ ಬೆಳ್ಳಿ ಕೆಲಸಗಾರರು, ಅದರಲ್ಲಿ ಸಾಂಪ್ರದಾಯಿಕವಾಗಿ ಕೆಲಸ ಮಾಡುವಂಥ ನಮ್ಮ ಕುಶಲಕರ್ಮಿಗಳು, ಅದರಲ್ಲೂ ಒಂದು ಕಲಾವಿದ ಸಮುದಾಯ ಉಳಿಬೇಕು ಅಂತಾದರೆ ನಮ್ಮ ಸರ್ಕಾರದ ಒಂದು ಬಹುದೊಡ್ಡ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಒಂದು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಒಂದು ಇದಕ್ಕೆ ನಮ್ಮ ಒಂದು ಮನವಿಯನ್ನು ಅವರು ಸ್ವೀಕರಿಸಿ ನಮಗೆ ಇದರಿಂದ ಒಂದು ಕೆಲಸಗಾರರಿಗೆ ಒಂದು ದಾರಿ ತೋರಿಸಿಕೊಡ್ಬೇಕು ಅಂತೇಳಿ ನಾವು ವಿನಂತಿಸ್ಕೊಳ್ತೇವೆ. ಅದರ ಜೊತೆಗೆ ಮಂಗಳೂರಿನ ಜನರಲ್ಲಿ ನಾವು ಏನೊಂದು ಕಳಕಳಿಯ ವಿನಂತಿ ಏನು ಮಾಡ್ಕೊಳ್ತಿದ್ದೇವೆ ಅಂತ ಹೇಳಿದರೆ, ಏನೋ ಆಭರಣ ನಿಮಗೆ ಮಾಡಲಿಕ್ಕೆ ಏನು ಆರ್ಡರ್ಸ್ ಬೇಕು, ಏನು ನೀವು ಮಾಡಲಿಕ್ಕೆ ಇದ್ದೀರಿ, ಕನಿಷ್ಠ ಒಂದು ಸ್ಥಳೀಯ ಚಿನ್ನ ಬೆಳ್ಳಿ ಕೆಲಸಗಾರರು ನಿಮ್ಮ ಆಸುಪಾಸಲ್ಲಿ ಗೊತ್ತಿರುತ್ತದೆ, ನಿಮ್ಮ ಕೆಲಸ ಮಾಡೋದವರಿಗೆ ನಿಮಗೆ ಪರಿಚಯ ಇರ್ತದೆ, ಅವರನ್ನು ಸಂಪರ್ಕಿಸಿ ಅವರ ಹತ್ರ ನೀವು ಸ್ವಲ್ಪ ಮಾತಾಡಿ, ಯಾವ ರೀತಿಯ ಆಭರಣಗಳಾಗಬೇಕು, ಹಾಲ್ಮಾರ್ಕ್ ಬೇಕಿದ್ರೆ ಹಾಲ್ಮಾರ್ಕ್ ಹಾಕಿ ಆಭರಣ ಮಾಡಿಕೊಡುವವರು ಇದ್ದಾರೆ. ಸೊ ಸ್ಥಳೀಯರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಹೇಳಿಕೊಂಡು ನಾವು ಈ ನಮ್ಮ TV ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇವೆ.
ಒಟ್ಟಿನಲ್ಲಿ ಸಾಂಪ್ರದಾಯಿಕವಾಗಿ ಚಿನ್ನ ಬೆಳ್ಳಿಯ ಕುಶಲ ಕರ್ಮಿಗಳ ಬದುಕು ಮಾತ್ರ ಚಿನ್ನದಂತೆ ಇಲ್ಲ ಎನ್ನುವುದು ನಮಗೆ ಮೇಲ್ನೋಟಕ್ಕೆ ನೋಡುವಾಗಲೇ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ಸರಿಪಡಿಸಬೇಕಾಗಿರುವಂಥ ಕೆಲಸ ಸರ್ಕಾರದ ಮೇಲೂ ಇದೆ. ಅದೇ ರೀತಿ ಅದನ್ನು ಆಧುನಿಕೀಕರಣಕ್ಕೆ ಕೂಡ ಒತ್ತು ಕೊಡುವಂಥ ಕೆಲಸ ಆ ಕೆಲಸಗಾರರು ಕೂಡ ಅದನ್ನು ಅನುಸರಿಸಬೇಕು. ಆ ಮೂಲಕ ಎರಡು ಕಡೆಗಳಿಂದ ಕೂಡ ಒಟ್ಟಾದರೆ ಅವರ ಬದುಕು ಚೆನ್ನಾಗಿರುತ್ತೆ, ಒಳ್ಳೇದಾಗತ್ತೆ. ಒಳ್ಳೇದು ಮಾಡಲಿಕ್ಕೆ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಸಹಾಯ ಮಾಡಲಿ ಅಂತ ಹೇಳ್ತಾ, ಕರೆ ಮಾಡಿರುವಂಥ ಎಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು ಈ 3/4 ಗಂಟೆಯ ಅವಧಿಯಲ್ಲಿ ತಮ್ಮ ನೋವು ಮತ್ತು ಸಂಕಟ ಮತ್ತು ಮುಂದಿರುವಂಥ ಸವಾಲುಗಳು ಮತ್ತು ಎದುರಿಸಲಿಕ್ಕೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಸರ್ಕಾರ ಕೊಡಬಹುದು ಮತ್ತು ತಾವು ಹೇಗೆ ಅದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿದ್ದೇವೆ ಅಂತ ನಮಗೆ ಚರ್ಚೆ ಮಾಡಿರುವಂಥ KL ಹರೀಶ್ ಅವರಿಗೆ ಮತ್ತು ಅರುಣ್ ಜಿ ಶೇಟ್ ಅವರಿಗೆ ನಮ್ಮ ಟಿಎಫ್ಗೆ ಆತ್ಮೀಯ ಧನ್ಯವಾದ. ಇವತ್ತಿನ ಜನಧ್ವನಿ ನಾಳೆ ರಾತ್ರಿ 8 ಗಂಟೆ ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.